ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಭಾಗವತಂ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 25ನೇ ಅಧ್ಯಾಯ ಶ್ಲೋಕ 8. ತಸ್ಯ ತ್ವಾಂ ತಮಸ ಅಂಧಸ್ಯ ದುಷ್ಪಾರಸ್ಯ ಅದ್ಯ ಪಾರಗಂ ಸತ್ಚಕ್ಷು ಜನ್ಮನಾಮಂತೆ ಲಬ್ಧಂ ಮೇ ತ್ವತ್ ಅನುಗ್ರಹಾತ್. ಅನುವಾದ ಮತ್ತು ಬಾಬರ್ ಭಾಯಿ ಧ್ರುವಾಂಗ್ಲಿ ಸಭೈ ಶರಣಾರವಿಂದ ಭಕ್ತಿ ವೇದ ಸ್ವಾಮಿ ಶಿಲ್ಪಪಾಲ್ ವಿಜಯ್. ಈ ಅಜ್ಞಾನ ಪ್ರದೇಶದಿಂದ ಹೊರಹೋಗಲು ಭಗವಂತನಾದ ನೀನು ನನ್ನ ಏಕೈಕ ಸಾಧನವಾಗಿರುವೆ, ಏಕೆಂದರೆ ನೀನು ನನ್ನ ದಿವ್ಯ ಚಕ್ಷುಷರಾಗಿರುವೆ. ಅದನ್ನು ನಿನ್ನ ಕರುಣೆಯಿಂದ ಜನ್ಮ ಜನ್ಮಾಂತರ ಬಳಿಕ ಪಡೆದಿದ್ದೇನೆ. ಎಸ್, ಹರೇ ಕೃಷ್ಣ. ಈಗ ಇವತ್ತಿನ ಟಾಪಿಕ್ ದಿವ್ಯ ಚಕ್ಷು, ಟ್ರಾನ್ಸೆಂಡೆಂಟಲ್ ಐಸ್. ಟ್ರಾನ್ಸೆಂಡೆಂಟಲ್ ಐಸ್. ಓಕೆ, ಈಗ ಇಲ್ಲಿಯ ಶ್ಲೋಕದಲ್ಲಿ ಹೇಳುವಂಥದ್ದು, ನಾವು ಅಂಧಕಾರದಲ್ಲಿ ಇದ್ದೇವೆ. ನಮಗೆ ಬೋನಫೈಡ್ ಗುರು ಅವರ ಕೃಪೆಯಿಂದ ನಮಗೆ ದಿವ್ಯ ಚಕ್ಷು ಸಿಕ್ಕಿದ್ರೆ ಮತ್ತೆ ನಮಗೆ ಭಗವಂತನನ್ನು ಕಾಣ್ಬೋದು, ನೋಡ್ಬೋದು. ಈಗ ಬ್ರಹ್ಮ ಸಂಹಿತೆಯಲ್ಲಿ ಹೇಳುವಂಥದ್ದು, ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅದುರ್ಲಭ ಅಂದ್ರೆ ವೆರಿ ಈಸಿಲಿ ಆಬ್ಟೈನ್, ತುಂಬಾ ಸುಲಭವಾಗಿ ಪಡಿಬಹುದು. ಯಾರಿಗೆ ಸುಲಭವಾಗಿ ಪಡಿಬಹುದು? ಎಸ್, ಯಾರಿಗೆ ಸುಲಭವಾಗಿ ಪಡಿಬಹುದು? ಯಾರು ಹೇಳ್ತೀರಿ? ಭಗವಂತನನ್ನು ಯಾರಿಗೆ ಸುಲಭವಾಗಿ ಪಡಿಬಹುದು? ಭಕ್ತರಿಗೆ. ಎಂತ ಭಕ್ತರಿಗೆ? ಶುದ್ಧ ಭಕ್ತರಿಗೆ. ಓಕೆ, ಹಾಗೆ ಶುದ್ಧ ಭಕ್ತರಿಗೆ ಸುಲಭವಾಗಿ ಪಡಿಬಹುದು. ಅದುರ್ಲಭ. ದುರ್ಲಭ ಅಂದ್ರೆ ತುಂಬಾ ಕಷ್ಟ, ಅದುರ್ಲಭ ಅಂದ್ರೆ ಸುಲಭ. ಹಾಗೆ ಪ್ರಭುಪಾದ ಹೇಳುವಂಥದ್ದು, ಪ್ರಭುಪಾದ ಅಮೆರಿಕಾಗೆ ಹೋದ್ರು. ಅಮೆರಿಕಾಗೆ ಹೋಗಿ ಎಲ್ಲ ಇದ್ದವರೆಲ್ಲ ಅಮೆರಿಕನ್ಸ್, ಪ್ರಭುಪಾದ ಮಾತ್ರ ಭಾರತೀಯ. ಆದ್ರೆ ಎಲ್ಲರೂ ಪ್ರಭುಪಾದ ಮೇಲೆ ಎಫೆಕ್ಷನ್ ತೋರಿಸಿದ್ರು. ಇದರ ಅರ್ಥ ಅಂತಂದ್ರೆ ಕೃಷ್ಣ ಪ್ರಜ್ಞೆ ಎಲ್ಲರಲ್ಲಿ ಕೂಡ ಉಂಟು, ಆದ್ರೆ ಎಂತಾಗಿದೆ, ಅದನ್ನು ಪ್ರಭುಪಾದ ಅವೇಕನ್ ಮಾಡಿದ್ರು. ಪ್ರಭುಪಾದ ಹೇಳುವಂತ ಫೇಮಸ್ ಎಕ್ಸಾಂಪಲ್, ಈಗ ಒಂದು ಹುಡುಗ ಮತ್ತೆ ಹುಡುಗಿ, ಈಗ ಲವ್ ಮಾಡ್ಲಿಕ್ಕೆ ಯಾವ್ದಾದ್ರು ಕಾಲೇಜ್ ಉಂಟಾ? ಹೇಗೆ ಹೇಗೆ ಅವರು ಇದು ಮಾಡುವಂತದ್ದು? ಅದಕ್ಕೆ ಎಂತಾದ್ರು ಕಾಲೇಜ್ ಉಂಟಾ? ಕ್ಲಾಸಿಗೆ ಹೋಗ್ತಾರ? ಮತ್ತೆ ಮತ್ತೆ ಅದು ಹೇಗೆ ಗೊತ್ತಾಗುವಂತದ್ದು? ನ್ಯಾಚುರಲ್ ಆಗಿ ಬಂದಿರುತ್ತೆ. ನ್ಯಾಚುರಲ್ ಆಗಿ ಬಂದಿರ್ತದೆ. ಹಾಗೆ ಪ್ರಭುಪಾದ ಹೇಳುವಂತದ್ದು, ಅದಕ್ಕೆ ಯಾವ ಎಲ್ಲಿ ಕೂಡ ನಾವು ಕಲಿಸುವುದಿಲ್ಲ. ಅದೇ ಕೃಷ್ಣ ಭಕ್ತಿ ಕೂಡ ಹಾಗೆ ಅಂತೆ.
ಹಾಗೆ ಸಿಂಪ್ಲಿ ವಿ ಹ್ಯಾವ್ ಟು ರಿವೈವ್ ಇಟ್. ನಾವು ಅದನ್ನು ರಿವೈವ್ ಮಾಡಬೇಕು. ನಿತ್ಯ ಸಿದ್ಧ ಕೃಷ್ಣ ಭಕ್ತಿ ಸಾಧಕ ಅಂದ್ರೆ ಆಲ್ರೆಡಿ ಉಂಟು ಅದು, ಅದನ್ನು ನಾವು ಈಗ ಎಂತ ಹೇಳುವಂತದ್ದು ಅವೇಕನಿಂಗ್ ಮಾಡಬೇಕು, ರಿವೈವ್ ಮಾಡಬೇಕು. ಇಟರ್ನಲಿ ಉಂಟಂದ್ರೆ ಅದು ಇಟರ್ನಲಿ. ಖಾಲಿ ಮನುಷ್ಯನಲ್ಲಿ ಮಾತ್ರ ಅಲ್ಲ, ಪ್ರಾಣಿಗಳಲ್ಲಿ ಕೂಡ ಉಂಟು, ಎಲ್ಲ ಉಂಟು, ಎಲ್ಲ ಕಡೆ ಉಂಟು. ಇದನ್ನು ಹೇಗೆ ನಾವೀಗ ಆಕ್ಟಿವೇಟ್ ಮಾಡುವಂತದ್ದು? ಸಂಘದಿಂದ, ಬೈ ಗುಡ್ ಅಸೋಸಿಯೇಷನ್. ಈಗ ನಾವು ಭಕ್ತರ ಅಸೋಸಿಯೇಷನ್ ಮಾಡಿದ್ರೆ ನಮಗೆ ಕೃಷ್ಣನ ಮೇಲೆ ಆಸಕ್ತಿ ಬರ್ತದೆ, ಇಲ್ಲಂದ್ರೆ ಬರುವುದಿಲ್ಲ. ಹೇಗೆಂದ್ರೆ ಈಗ ನಾವು ರಾತ್ರಿ ಮಲಗ್ತೇವೆ, ಮಲಗುವಾಗ ನಾವು ಎಲ್ಲವನ್ನು ಮರಿತೇವೆ. ನಾನು ಈ ಮಂಗಳೂರಿನವ, ನಾನು ಅವರ ಇವರ ಮಗ, ನಾನು ಭಾರತೀಯ, ನಾನು ಅದು, ನಾನು ಇದು, ನಾನು ಇದು 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 ಇದೆಲ್ಲವನ್ನು ನಾವು ಮರಿತೇವೆ, ಹೌದಲ್ವಾ? ನಾವು ಮಲಗುವಾಗ ಎಂತ ನೆನ್ಪಿಡ್ತೇವೆ? ನಮ್ಗೆ ಎಂತ ನೆನ್ಪಿಡ್ತದೆ ನಮ್ಮ ಬಗ್ಗೆ? ಯಾವುದು ಇಲ್ಲ, ಯಾವ ನೆನಪು ಇರುವುದಿಲ್ಲ. ಆಫೀಸ್ ಬಗ್ಗೆ ನೆನ್ಪಿರ್ತದೆ, ಮಕ್ಕಳ ಬಗ್ಗೆ ಎಂತ ಎಲ್ಲ ನೆನ್ಪಿರ್ತದೆ? ಇಲ್ಲ ಹಾ? ಇಲ್ಲ, ನಿದ್ರೆ ಮಾಡೋಗಿಲ್ಲ ಯಾವುದು. ಎಸ್. ಹಾಗಾಗಿ ನಾವು ಎಲ್ಲವನ್ನು ಮರೆತು ಬಿಡ್ತೇವೆ. ಅದೇ ರೀತಿ ಇಲ್ಲಿ ಹೇಳುವಂಥದ್ದು, ಕೃಷ್ಣ ಪ್ರಜ್ಞೆ ಕೂಡ ಈಗ ಮಲಗಿದೆ, ಈ ಸ್ಲೀಪಿಂಗ್ ಇನ್ ಎವ್ರಿ ಒನ್ಸ್ ಹಾರ್ಟ್. ಆಕ್ಚುಲಿ ಎಲ್ಲರಿಗೂ ಪ್ರೀತಿ ಬೇಕು, ಕೃಷ್ಣನ ಪ್ರೀತಿ ಬೇಕು. ಎವ್ರಿ ಒನ್ ಈಸ್ ಆಂಕರಿಂಗ್ ಆಫ್ಟರ್ ಲವ್ ಫಾರ್ ಕೃಷ್ಣ. ಆದ್ರೆ ಮಾಯ ಎಂತ ಮಾಡುವಂಥದ್ದು? ಮಾಯ ಹೇಳುವಂಥದ್ದು ಕೃಷ್ಣನ ಪ್ರೀತಿ ಮಾಡಬೇಡ. ಅಂದ್ರೆ ಕೃಷ್ಣನ ಪ್ರೀತಿ ಮಾಡಿದ್ರೆ ಎಲ್ಲವನ್ನು, ಭೌತಿಕ ಎಲ್ಲವನ್ನು ಮರೆತು ಬಿಡ್ತೇವೆ, ಮರೆತು ಬಿಡ್ತೇವೆ. ಇದಕ್ಕೊಂದೊಂದು ಎಕ್ಸಾಂಪಲ್ ಹೇಳ್ತೇನೆ, ಪ್ರಭುಪಾದ ಎಕ್ಸಾಂಪಲ್. ಒಮ್ಮೆ ಪ್ರಭುಪಾದ ವೃಂದಾವನದಲ್ಲಿ ಇರ್ತಾರೆ. ಅವರಿಗೆ ಅವರ ಶಿಷ್ಯರು ಹೆಡ್ ಮಸಾಜ್ ಮಾಡ್ತಾ ಇದ್ದಾರೆ, ತಲೆಗೆ ಮಸಾಜ್ ಹೀಗೆ ಮಾಡುವಂತ, ಎಣ್ಣೆ ಹಾಕಿ ಹೀಗೆ ಮಾಡ್ತಾ ಇದ್ದಾರೆ ಪ್ರಭುಪಾದ. ಹಾಗೆ ಹೆಡ್ ಮಸಾಜ್ ಮಾಡ್ತಾ ಇರುವಾಗ ಅಲ್ಲಿ ಪ್ರಭುಪಾದ ಈ ಡಿಕ್ಟೇಟ್ ಎಲ್ಲ ಮಾಡ್ತಾ ಇದ್ದಾರೆ, ಶಿಷ್ಯರು ಬರೀತಾರೆ, ಅಂದ್ರೆ ಎಂತ ಹೇಳುವಂತ ಎಡಿಟಿಂಗ್ ಎಲ್ಲ ಆಗ್ತದೆ. ಹಾಗೆಂತ ಆಯ್ತಂದ್ರೆ ಈ ಸ್ಪ್ಯಾರೋ ಬಂದು ಅಲ್ಲಿ ಕಿರಿಕಿರಿ ಮಾಡ್ತಾ ಇತ್ತು. ಸ್ಪ್ಯಾರೋ ಹಾಗೆ ಕಿರಿಕಿರಿ ಮಾಡ್ತಾ ಇರುವಾಗ ಪ್ರಭುಪಾದ ನೋಡಿದ್ರು. ಪ್ರಭುಪಾದ ಹೇಳಿದ್ರು, ದಿಸ್ ಸ್ಪ್ಯಾರೋ ಇಸ್ ಡಿಸ್ಟರ್ಬಿಂಗ್ ಮೀ. ಈ ಸ್ಪ್ಯಾರೋ ನನಗೆ ಉಪದ್ರ ಮಾಡ್ತಾ ಉಂಟು, ಅಂದ್ರೆ ಇಟ್ ಈಸ್ ಡಿಸ್ಟರ್ಬಿಂಗ್ ಮೀ, ಸೌಂಡ್ ಮಾಡ್ತಾ ಉಂಟು. ಅದಕ್ಕೆ ಶಿಷ್ಯರು ಎಂತ ಮಾಡ್ತಾರೆ? ಸ್ಪ್ಯಾರೋ ಎಂತ ಮಾಡ್ತಾರೆ? ಈ ಸ್ಟ್ರಾ ತಂದು ಅಲ್ಲಿ ನೆಸ್ಟ್ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಉಂಟು. ಹಾಗೆ ಶಿಷ್ಯರಿಗೆ ಗೊತ್ತಾಗ್ತದೆ ಅದು ಡಿಸ್ಟರ್ಬ್ ಮಾಡ್ತಾ ಉಂಟು ಪ್ರಭುಪಾದಿಗೆ. ಹಾಗೆ ಅವರು ಹೋಗಿ ಅದನ್ನು ಫಸ್ಟ್ಗೆ ಅದನ್ನು ತೆಗಿತಾನೆ, ತೆಗೆದು ಕೂಡಲೇ ಇನ್ನೊಮ್ಮೆ ಹೋಗ್ಕೊಂಡು ಹೋಗಿ ಅದನ್ನು ಹಾಕ್ತದೆ, ಇನ್ನೊಂದು ಸ್ಟವ್ ಹಾಕೊಂಡು ಹೋಗಾಗ್ತದೆ. ಈ ರೀತಿ ಅವ ತೆಗಿತಾನೆ, ಹಾಕ್ತಾನೆ. ಮತ್ತೆ ಕಡೆಗೆ ಅವನು ನೋಡ್ತಾನೆ, ಅವ ಪೇಪರ್ ಅನ್ನು ಅಲ್ಲಿ ಆ ಹೋಲಿನೊಳಗೆ ಹಾಕ್ತಾನೆ. ಹಾಕುವಾಗ ಮತ್ತೆ ಎಂತ ಮಾಡ್ತದೆ, ಈ ಗಂಡ ಮತ್ತೆ ಹೆಂಡತಿ ಸ್ಪ್ಯಾರೋ ಅದಿಬ್ಬರು ಬಂದು ಅದನ್ನು ತೆಗಿತಾರೆ, ಪೇಪರ್ ಅನ್ನು. ಕಷ್ಟ ಆಗ್ತದೆ, ತೆಗಿತಾರೆ. ಮತ್ತೆ ಇವ ಪ್ರಭುಪಾದ ಡಿಸೇಬಲ್ ನೋಡ್ತಾನೆ, ಅವ್ರು ನೋಡಿ ಎಂತ ಮಾಡ್ತಾರೆ, ಅವರೊಂದು ಕಾರ್ಡ್ ಬೋರ್ಡ್ ಅನ್ನು ಹಾಕ್ತಾರೆ, ಸ್ವಲ್ಪ ಕಾರ್ಡ್, ಒಂದು ಹಾರ್ಡ್ ಬೋರ್ಡ್ ಅದನ್ನು ಹಾಕ್ತಾರೆ. ಅದು ಅದಕ್ಕೆ ಅರ್ಧ ಗಂಟೆ ಪ್ರಯತ್ನ ಮಾಡ್ತಾರೆ, ತೆಗಿಲಿಕ್ಕೆ ಆಗಲು ಹೋಗ್ತದೆ. ಪ್ರಭುಪಾದ ಇದನ್ನೆಲ್ಲ ವಾಚ್ ಮಾಡ್ತಾ ಇದ್ದಾರೆ.
ನೋಡ್ತಾ ಇದ್ದಾರೆ ಎಲ್ಲ. ಪ್ರಭುಪಾದ ಹೇಳುವಂಥದ್ದು, ಜಸ್ಟ್ ಲೈಕ್ ದೀಸ್ ಸ್ಪ್ಯಾರೋಸ್ ಆರ್ ಟ್ರೈಂಗ್ ಟು ಮೇಕ್ arrangement in this world, same like this, all living entities are trying to plan, are trying to enjoy in this material world. Whereas material nature is so this thing cruel, it will get kick. ಹೇಗೆಂದ್ರೆ ಈಗ ನಾವು ನೋಡಿ, ನಾವೀಗ ಸರಿ ಇರ್ತೇವೆ, ಸಡನ್ ನಮಗೆ ರೋಗ ಬರ್ತದೆ, ಆಗುದಿಲ್ಲ. ಇಟ್ ಇಸ್ ಮೆಟೀರಿಯಲ್ ನೇಚರ್. ಕೆಲವೊಮ್ಮೆ ಎಂತ ಆಗ್ತದೆ, ಒಂದು ಜಾಬ್ ಅಲ್ಲಿ ಇರ್ತೇವೆ, ಸಡನ್ ಜಾಬ್ ಹೋಗ್ತದೆ, ಮೆಟೀರಿಯಲ್ ನೇಚರ್ ನಮ್ಗೆ ಕಿಕ್ ಕೊಡುವಂತ ಈ ರೀತಿಯಲ್ಲಿ ಆಗ್ತದೆ. ಕೆಲವೊಮ್ಮೆ ಹೋಗುವಾಗ ಸಡನ್ ಆಕ್ಸಿಡೆಂಟ್ ಆಗುವಂಥದ್ದು, ಆಕ್ಸಿಡೆಂಟ್ ಆಗಿ ನಾವು ಗಾಡಿ ಪಲ್ಟಿ ಆಗಿ ಮತ್ತೆ ಎಂತ ಹೇಳುವಂಥದ್ದು ಬ್ಯಾಕ್ ಪೇನ್ ಅದು ಇದು ಆಗೋದಿಲ್ಲ, ಇದೆಲ್ಲ ಮೆಟೀರಿಯಲ್ ನೇಚರ್. ಹಾಗಾಗಿ ಆಗುದಿಲ್ಲ, ಹಾಗೆ ಪ್ರಭುಪಾದ ಹೇಳುವಂಥದ್ದು. ಹಾಗೆ ಇಲ್ಲಿ ಎಂತ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, every living entity is anchoring for love for Krishna, but is being checked up. ಹೇಗೆ? ದ ಮಾಯಾ ಹೇಳುವಂಥದ್ದು, ಬೇಡ ಕೃಷ್ಣ ಬೇಡ, ಕೃಷ್ಣ ಬೇಡ ಅಂದ್ರೆ ನಾವು ಕೃಷ್ಣನನ್ನು ಪ್ರೀತಿ ಮಾಡಿದ್ರೆ ಮಾಯೆಯನ್ನು ಮರಿಬೇಕು, ಈ ರೀತಿ ಆಗುವಂಥದ್ದು. ಇದಕ್ಕೊಂದು ರೂಪಗೋಸ್ವಾಮಿ ಹೇಳುವಂಥದ್ದುಂಟು, ಅದನ್ನು ಹೇಳ್ತಾನೆ. ರೂಪಗೋಸ್ವಾಮಿ ಒಂದು ಕಂಪೋಸ್ ಮಾಡಿದ್ದಾರೆ, ಒಂದು ಇದು ಭಕ್ತಿ ರಸಾಯನ ಸಿಂಧು ಅಲ್ಲಿ ಉಂಟು. ಓಕೆ, ಅಲ್ಲಿ ಅವರು ಹೇಳುವಂಥದ್ದು, ಒಂದು ಗೋಪಿ ಹೇಳುವಂಥದ್ದು. ಓಕೆ, ಇನ್ನೊಂದು ಗೋಪಿಗೆ ಹೇಳುವಂಥದ್ದು, ನೀನು ಆ ಕಡೆ ಹೋಗ್ಬೇಡ, ಕೇಶಿಘಾಟ್ ಯಮುನಾ ಆ ಕಡೆಗೆ ಹೋಗ್ಬೇಡ. ಯಾಕೆ? ಅಲ್ಲಿ ಗೋವಿಂದ ಅಂತ ಇದ್ದಾನೆ ಹುಡುಗ. ಎಂತ ಮಾಡುವಂಥದ್ದವ? ಅವ ಜಸ್ಟ್ ಸ್ಮೈಲ್ ಮಾಡುವಂಥದ್ದು, ಸ್ಮೈಲ್ ಮಾಡ್ತಾ ಇದ್ದಾನೆ, ಫ್ರೂಟ್ ಬಾರಿಸ್ತಾ ಇರ್ತಾನೆ. ಮತ್ತೆ ಅವ ತುಂಬಾ ಬ್ರೈಟ್, ತುಂಬಾ ಚಂದ ಅವ. ಹಾಗಾಗಿ ಎಂತ ಆಗ್ತದೆ, ನೀನು ಹೋಗಿ ಅವನ ನೋಡಿದ್ರೆ ನೀನು ಎಲ್ಲವನ್ನು ಮರೆತು ಬಿಡ್ತೀಯ. ನಿನ್ನ ಫ್ಯಾಮಿಲಿ ಎಂಗೇಜ್ಮೆಂಟ್, ನಿನ್ನ ಫ್ರೆಂಡ್ಶಿಪ್, ನಿನ್ನ ಇದು ಎಲ್ಲವನ್ನು ನೀನು ಮರೆತು ಬಿಡ್ತೀಯ, ಎಲ್ಲವನ್ನು. ಹಾಗೆ ವಾರ್ ಮಾಡುವಂಥದ್ದು, ಗೋಪಿ ಇನ್ನೊಂದು ಗೋಪಿಗೆ ವಾರ್ ಮಾಡುವಂಥದ್ದು. ಹಾಗಾಗಿ ಕೃಷ್ಣ ತುಂಬಾ ಅಟ್ರಾಕ್ಟಿವ್, ಆದ್ರೆ ಇದನ್ನು ನೋಡ್ಲಿಕ್ಕೆ ನಮಗೆ ಟ್ರಾನ್ಸ್ಜೆಂಡಲ್ ಐಸ್ ಬೇಕು, ದಿವ್ಯ ಚಕ್ಷು ಬೇಕು. ಟ್ರಾನ್ಸ್ಜೆಂಡಲ್ ಅಂದ್ರೆ ದಿವ್ಯ, ಟ್ರಾನ್ಸ್ಜೆಂಡಲ್ ಐಸ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಆಗ್ತದೆ, ಇದೆಲ್ಲ ಆಗುದಿಲ್ಲ, ಸುಲಭ ಇಲ್ಲ ನೋಡುವಂಥದ್ದು. ಹಾಗಾಗಿ ಕೃಷ್ಣ ಅಷ್ಟು ಅಟ್ರಾಕ್ಟಿವ್, ಇಮಿಡಿಯೇಟ್ಲಿ ಅಟ್ರಾಕ್ಟ್ ಆಗ್ತದೆ. ಮತ್ತೆ ನಾವು ಒಮ್ಮೆ ಕೃಷ್ಣನಿಗೆ ಅಟ್ರಾಕ್ಟ್ ಆದ್ರೆ ಉಳಿದದ್ದು ಎಲ್ಲ ಅಟ್ರಾಕ್ಷನ್ ಮಾಡ್ತಾ ಹೋಗ್ತೇವೆ. ಆಕರ್ಷತಿ ಇತಿ ಕೃಷ್ಣ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಎಂತ ಹೇಳುವಂಥದ್ದು ಸ್ಥಿರವಾದ್ರೆ ಮತ್ತೆ ಈ ಎಲ್ಲ ಭೌತಿಕ ಇದನ್ನೆಲ್ಲ ಮರೆತು ಬಿಡ್ತೇವೆ. ಹಾಗಾಗಿ ಕೃಷ್ಣ ಪ್ರಜ್ಞೆ ಆಂದೋಲನ ಇರುವುದಕ್ಕೆ ರಿವೈವ್ ಮಾಡಲಿಕ್ಕೆ, ನಾವು ಬೇರೆ ಬೇರೆ ಇದಕ್ಕೆ ಅಟ್ರಾಕ್ಷನ್ ಆಗ್ತಾ ಇದ್ದೇವೆ, ಅದನ್ನೆಲ್ಲ ಮರೆತು ಕೃಷ್ಣನ ಮೇಲೆ ಅಟ್ರಾಕ್ಷನ್ ಆಗ್ಲಿಕ್ಕೆ. ಹಾಗಾಗಿ ಈಗ ಈ ಅಟ್ರಾಕ್ಷನ್ ಹೇಗೆ ಆಗುವಂಥದ್ದು ಯಾರು ಹೇಳ್ತೀರಿ? ಈ ಅಟ್ರಾಕ್ಷನ್ ಹೇಗೆ ಆಗುವಂಥದ್ದು ಕೃಷ್ಣನಿಗೆ? ಓಕೆ, ಹರೇ ಕೃಷ್ಣ. ಹೇಗೆ ಆಗುವಂಥದ್ದು ಯಾರು ಹೇಳ್ತೀರಿ? ಐಹಿಕದಿಂದ ಬಿಡುಗಡೆ ಆಗ್ಬೇಕು. ಹೌದು, ಐಹಿಕದಿಂದ ಬಿಡುಗಡೆ ಆಗುವಂಥದ್ದು ಹೇಗೆ? ಶ್ರವಣಾದಿ ಶುದ್ಧ ಚಿತ್ತ ಕರೆಗೆ ಉದಯ. ಎಂತ ಪ್ರೊಸೆಸ್ ಎಂತ ಸಿಂಪಲ್ ಪ್ರೊಸೆಸ್. ಸ್ವಲ್ಪ ಶ್ರವಣ ಭಕ್ತಿ ಸೇವೆಯಿಂದ ಜಪ ಮಾಡಿ ಅಂದ್ರೆ ಹರೇ ಕೃಷ್ಣ ಮಂತ್ರ ಚೈತನ್ಯ ಕೊಟ್ಟಿದ್ದಾರೆ ನಮಗೆ. ಹರೇ ಕೃಷ್ಣ ಮಂತ್ರ ಬೈ ಗ್ರೇಸ್ ಆಫ್ ಚೈತನ್ಯ ಮಹಾಪ್ರಭು ನಮಗೆ ಸಿಕ್ಕಿದೆ ಇದು ಹರೇ ಕೃಷ್ಣ ಮಂತ್ರ. ಹಾಗಾಗಿ ಇದನ್ನು ನಾವು ಜಪ ಮಾಡಬೇಕು, ಕೀರ್ತನ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು, ಅಷ್ಟೇ ಸಿಂಪಲ್.
ದೊಡ್ಡ ಎಜುಕೇಟೆಡ್ ಆಗ್ಬೇಕಂತ ಇಲ್ಲ ನೋಡಿ. ಈಗ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡ್ಲಿಕ್ಕೆ ಮತ್ತೆ ಕೀರ್ತನ ಮಾಡ್ಲಿಕ್ಕೆ ನಾವು ತುಂಬಾ ಶ್ರೀಮಂತರಾಗ್ಬೇಕಾ, ತುಂಬಾ ಎಜುಕೇಟೆಡ್ ಆಗ್ಬೇಕು, ಎಂತ ಆಗ್ಬೇಕು ನಾವು? ಎಂತೆಲ್ಲ ಆಗ್ಬೇಕು? ಎಕ್ಸರ್ಸೈಸ್ ಯೋಗ ಮಾಡ್ಬೇಕಾ, ಎಂತ ಮಾಡ್ಬೇಕು, ಎಂತೆಲ್ಲ ಮಾಡ್ಬೇಕು ಅದಕ್ಕೆ? ಏನು ಬೇಡಪ್ಪ ಪ್ರಭುಜಿ, ಜಪ ಮಾಡಿದ್ರೆ ಆಯ್ತು. ಅಲ್ಲ ಅಲ್ಲ, ಈಗ ಜಪ ಮಾಡ್ಲಿಕ್ಕೆ ನಮ್ದು ಕ್ವಾಲಿಫಿಕೇಶನ್ ಬೇಕಾ? ಹೈ ಎಜುಕೇಶನ್ ಬೇಡ ಬೇಡ ಬೇಡ. ಮತ್ತೆ ತುಂಬಾ ಶ್ರೀಮಂತರಿಗೆ ಮಾತ್ರ ಮಾಡ್ಲಿಕ್ಕೆ ಆಗುದಾ? ಇಲ್ಲ, ಮತ್ತೆ ಬೇರೆ ಭಕ್ತರಿಗೆ ಮಾತ್ರ. ಇದ್ರೆ ಸಾಕು. ಶ್ರದ್ಧೆ ಇದ್ರೆ ಸಾಕು. ಶ್ರದ್ಧೆ ಇದ್ರೆ ಸಾಕು. ನೋಡಿ, ಶ್ರದ್ಧೆ ಮತ್ತೆ ಕೃಪೆ ಕೂಡ ಬೇಕು, ಕೃಪೆ ಇಲ್ಲದೆ ಆಗುದಿಲ್ಲ. ಹಾಗೆ ಇದು ತುಂಬಾ ಸಿಂಪಲ್. ಚಾಂಟ್, ಡ್ಯಾನ್ಸ್, ಟೇಕ್ ಕೃಷ್ಣ ಪ್ರಸಾದ ಯಾರಿಗೂ ಕೂಡ ಮಾಡ್ಬೋದು, ಯಾರಿಗೂ ಕೂಡ ಮಾಡ್ಬೋದು. ಹಾಗಾಗಿ ಕೃಷ್ಣನನ್ನು ಕಾಣುವಂತ ಸುಲಭದ ಪ್ರೊಸೆಸ್, ತುಂಬಾ ಸುಲಭದ ಪ್ರೊಸೆಸ್, ತುಂಬಾ ಸುಲಭ. ಈ ಪ್ರೊಸೆಸ್ ನಮಗೆ ಕೃಷ್ಣನನ್ನು ಕಾಣ್ಬೋದು. ಹಾಗಾಗಿ ನಾವು ಇದಕ್ಕೆ ಪ್ರಯತ್ನ ಮಾಡಬೇಕು. ಪ್ರಭುಪಾದ ನೋಡಿ ಅಮೆರಿಕಕ್ಕೆ ಹೋಗಿದ್ದಾರೆ. ಅಮೆರಿಕಕ್ಕೆ ಹೋಗಿ ಸ್ಟಾರ್ಟಿಂಗ್ ಪ್ರಭುಪಾದ ಒಬ್ಬರೇ ಕ್ಲಾಸ್ ಮಾಡ್ತಾ ಇದ್ದ ಅವರಿಗೆ ಎಲ್ಲೂ, ಮತ್ತೆ ಚಾಂಟಿಂಗ್ ಕೂಡ ಒಬ್ಬರೇ ಮಾಡ್ತಾ ಇದ್ರು. ಮತ್ತೆ ಈ ಹುಡುಗರು ಗ್ರಾಜುಯಲಿ ಬಂದಂತೆ ಪ್ರಭುಪಾದ ಹೇಳುವಂಥದ್ದು. ಮತ್ತೆ ಆರ್ಟಿಫಿಷಿಯಲ್ ಮೆಥಡ್ ಎಲ್ಲ ತೋರಿಸಲಿಲ್ಲ, ಹೀಗೆ ಯೋಗ ಮಾಡಬೇಕು, ಹೀಗೆ ಮಾಡಬೇಕು, ಇದು ಮಾಡಬೇಕು, ಎಲ್ಲ ಯಾವುದಿಲ್ಲ. ಪ್ರಭುಪಾದ ಹೇಳಿದ್ರು ಹರೇ ಕೃಷ್ಣ ಮಂತ್ರ ಜಪ ಮಾಡ್ಲಿಕ್ಕೆ, ಕೀರ್ತನ ಮಾಡ್ಲಿಕ್ಕೆ, ಸಿಂಪಲ್, ತುಂಬಾ ಈಸಿ ಪ್ರೊಸೆಸ್ ಇದು, ಈಸಿ ಪ್ರೊಸೆಸ್. ಶ್ರವಣಾದಿ ಶುದ್ಧ ಚಿತ್ತೆ ಕರೆ ಉದಯ. ಓಕೆ, ಹಾಗಾಗಿ ಈ ಚಾಂಟಿಂಗ್ ಮಾಡಿದ್ರೆ ಎಂತ ಆಗ್ತದೆ? ಚಾಂಟಿಂಗ್ ಮಾಡಿದ್ರೆ ಒಳಗಿರುವ ಎಲ್ಲ ಕೊಳಕು ಹೊರಗೆ ಬರ್ತದೆ. ಕೊಳಕು ಯಾವುದೆಲ್ಲ? ಕಾಮ, ಕ್ರೋಧ, ಮದ, ಮೋಹ, ಮತ್ಸರ. ಈಗಂದ್ರೆ ಕಾಮ ಅಂದ್ರೆ ಎಂಜಾಯರ್ಶಿಪ್, ಲೋಭ ಅಂದ್ರೆ ಪ್ರೊಪ್ರೈಟರ್ಶಿಪ್, ಕಾಮ, ಲೋಭ, ಕ್ರೋಧ ಕಂಟ್ರೋಲರ್ಶಿಪ್. ಇದು ನಮ್ಮನ್ನು ಮೆಟೀರಿಯಲ್ ವರ್ಲ್ಡಲ್ಲಿ ಇದು ನಮ್ಮನ್ನು ತಿಂದು ಬಿಡ್ತಾ ಉಂಟು. ಎಸ್, ಈಗ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ನಮ್ಗೆ ಪ್ರೊಪ್ರೈಟರ್ಶಿಪ್, ಕಂಟ್ರೋಲರ್ಶಿಪ್, ಎಂಜಾಯರ್ಶಿಪ್ ಉಂಟಾ ಇಲ್ವಾ? ಓಕೆ, ಇದೆ ಅಲ್ಪ ಪ್ರಮಾಣದಲ್ಲಿ. ಅಲ್ಪ ಪ್ರಮಾಣದಲ್ಲಿ ಎಷ್ಟು ಅಲ್ಪ ಪ್ರಮಾಣ? ಸ್ವಲ್ಪ ಕೊಟ್ಟಿದ್ದಾರೆ ಕೃಷ್ಣ, ಅದನ್ನು ಮಿಸ್ಯೂಸ್ ಮಾಡ್ತಾರೆ. ಅದನ್ನು ನಾವು ಮಿಸ್ಯೂಸ್ ಮಾಡ್ಬಿಡ್ತೀವಿ. ಎಷ್ಟು ಪ್ರಮಾಣ ಉಂಟಪ್ಪ ನಮ್ಗೆ ಈಗ? 0.000000. ಅಲ್ಲ, ನಾನು ಹೇಳುವಂಥದ್ದು ನಮ್ಮಲ್ಲಿ ಈ ಎಂಜಾಯರ್ಶಿಪ್, ಕಂಟ್ರೋಲರ್ಶಿಪ್, ಪ್ರೊಪ್ರೈಟರ್ಶಿಪ್ ಉಂಟಾ, ಹೋಗಿದ? ತುಂಬಾ ಉಂಟಾ, ತುಂಬಾ ಕಡಿಮೆ ಉಂಟಾ? ತುಂಬಾ ಕಡಿಮೆ. ತುಂಬಾ ಕಡಿಮೆ ಉಂಟು. ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಕಡಿಮೆ ಆಗಿದೆ. ಇಲ್ಲ, ನಮ್ಮಲ್ಲಿ ಉಂಟು, ಇದೆ. ಕಡಿಮೆ ಸುಲಭದಲ್ಲಿ ಆಗುವುದಿಲ್ಲ ಅದು ತುಂಬಾ. ಯಾಕಂದ್ರೆ ಕಡಿಮೆ ಆದ ಕೂಡಲೇ ನಾವು ಎಂತಾಗ್ತೇವೆ? ಪ್ಯೂರ್ ಡ್ಯೂಟೀಸ್ ಆಗ್ತೇವೆ. ಕಡಿಮೆ ಆಗ್ಲಿಲ್ಲ. ಇದು ನಮ್ಮನ್ನು ನೋಡಿ, ಬೇಕಾದ್ರೆ ನಮ್ಮ ವ್ಯವಹಾರದಲ್ಲಿ ನೋಡಿ, ನೀವು ಬೇಕಾದ್ರೆ ನೀವು ನನ್ಗೆ ಹೇಳೋದು ಬೇಡ, ಇದು ನಿಮಗೆ ಸೆಲ್ಫ್ ಅಸೆಸ್ಮೆಂಟ್. ದಿವಸದ 24 ಗಂಟೆಯಲ್ಲಿ ನೀವು ಬುಕ್ಕಲ್ಲಿ ಬರೀರಿ, ನನಗೆ ಕಂಟ್ರೋಲ್ಶಿಪ್ ಉಂಟಾ, ಎಂಜಾಯ್ಶಿಪ್ ಉಂಟಾ, ಮತ್ತೆ ಪ್ರೊಪ್ರೈಟರ್ಶಿಪ್ ಉಂಟಾ ಅಂತ. ಇದಕ್ಕೆ ಹೇಳುವಂಥದ್ದು ಕಾಮ, ಕ್ರೋಧ, ಲೋಭ. ಮತ್ತೆ ಉಳಿದದ್ದು ಉಂಟು, 3 ಉಂಟು. ಯಾವುದು? ಕಾಮ, ಕ್ರೋಧ, ಮದ, ಮೋಹ, ಮತ್ಸರ. ಈ ಮತ್ಸರ ಎಂತ ಮಾಡುವಂಥದ್ದು? ಈ ಎಲ್ಲ 5ಕ್ಕೆ ಪ್ರೇರಣೆ ಕೊಡುವುದಂತೆ, 5ಕ್ಕೆ. ಹಾಗಾಗಿ ಇದು ಉಂಟು, ಇದು ಹೋಗ್ಬೇಕು. ಇದಕ್ಕೆ ಹೇಳುವಂಥದ್ದು ಡರ್ಟಿ ಥಿಂಗ್ಸ್, ಕೊಳಕು ಒಳಗೆ. ನಾವು ತುಂಬಾ ಚಂದ ಮಾಡಿ ಸ್ನಾನ ಮಾಡ್ತೇವೆ, ಒಗ್ದ ಬಟ್ಟೆಲ್ಲ ಹಾಕ್ತೇವೆ, ನಾವು ತುಂಬಾ ಚಂದ ಇದ್ದೇವೆ, ಎಂತ ಒಳಗೆ ಎಲ್ಲ ಕೊಳಕುಂಟು. ಹೇಗೆಂದ್ರೆ ಕೆಲವರೆಲ್ಲ ಪ್ಲೇಟ್ ಎಲ್ಲ ಊಟ ಮಾಡುವಾಗ ತುಂಬಾ ಚಂದ ಇರಬೇಕು ಅವರಿಗೆ, ತುಂಬಾ ಸ್ವಲ್ಪ ಎಂತಾದ್ರಲ್ಲಿ ಇದ್ರೆ ಊಟ ಮಾಡಬೇಕು. ಪ್ಲೇಟ್ ಒಳಗೆ ಎಷ್ಟು ಕೊಳಕುಂಟು, ಒಳಗೆ ಕೊಳಕು ನಮಗೆ ಕಾಣುವುದು. ಹಾಗಾಗಿ
ಈ ಕೊಳಕು ಹೋಗ್ಬೇಕು, ಒಳಗಿನ ಕೊಳಕು ಹೋಗ್ಬೇಕು. ಹಾಗೆ ಇದಕ್ಕೆ ಹರೇ ಕೃಷ್ಣ ಮಂತ್ರ ಹೋಗಿಸ್ತದೆ. ಹರೇ ಕೃಷ್ಣ ಮಂತ್ರ ಇರುವುದು ಅದಕ್ಕೆ ಎಲ್ಲ ಅಂದ್ರೆ ಕ್ಲೀನ್ ಆಗ್ತದಂತೆ, ಡರ್ಟಿ ಥಿಂಗ್ಸ್. ಹಾಗಾಗಿ ಚಾಂಟಿಂಗ್ ಇದು ಚೇತನ ಬೀಳುವಂಥದ್ದು. ಚಾಂಟಿಂಗ್ ಮಾಡುವುದು ಲಾಭ ಅಂತಂದ್ರೆ ಈ ಕೊಳಕು ಹೋಗ್ತದೆ, ಕೊಳಕು. ಈಗ ಎಲ್ಲ ಮೆಂಟಲ್ ಸ್ಪೆಕ್ಯುಲೇಟರ್ಸ್, ಈ ಸೋಕಾಲ್ಡ್ ಯೋಗಿನವರು, ಜ್ಞಾನಿನವರು, ಅವರಿಗೆ ಎಂತ ಹೇಳುವಂಥದ್ದು ಮಾಡುವಂಥದ್ದು ಅವರ ಕೆಲಸ ಎಲ್ಲ ಅದಕ್ಕೆ, ಕೊಳಕು ಹೋಗ್ಲಿಕ್ಕೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಪ್ರೊಸೆಸ್ ಗೊತ್ತಿಲ್ಲ, ಎಂತೆಂತ ಪ್ರೊಸೆಸ್ ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ ಕೀರ್ತನೆ ಈ ಜಪಮತಿ ಕೀರ್ತನೆ ಮಾಡಿದ್ರೆ ಕೊಳಕು ಹೋಗ್ತದೆ. ಶಿಕ್ಷಾಷ್ಟಕಮಿದ ಫಸ್ಟ್ ಶ್ಲೋಕ, ಎಂತ ಶ್ಲೋಕ ಹೇಳುವಂಥದ್ದು? ಚೇತೋದರ್ಪಣ ಮಾರ್ಜನ ಭವಮಾಧವಾಗ್ನಿ ನಿರ್ವಾಪಣ ಶ್ರೇಯಾ ಕೈರವ ಚಂದ್ರಿಕಾ ವಿತರಣ ವೇದ್ಯಾವಧೋ ಜೀವನ ಆನಂದಾಂಬುಧಿವರ್ಧನ ಪ್ರತಿಫಲಂ ಪೂರ್ಣಾಮೃತ ಸ್ವಾದನ ಸರ್ವಾತ್ಮಾ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನ. ಚೇತು ದರ್ಪಣ ಮಾರ್ಜನ. ಚೇತ ಅಂದ್ರೆ ನಮ್ಮ ಚಿತ್ತ, ಕಾನ್ಶಿಯಸ್ನೆಸ್. ಚೇತು ದರ್ಪಣ, ದರ್ಪಣ ಅಂದ್ರೆ ಕನ್ನಡಿ, ಮಾರ್ಜನವನ್ನು ಕ್ಲೀನ್ ಮಾಡುವಂತ. ಈ ಕನ್ನಡಿಯಲ್ಲಿ ಧೂಳಿದ್ರೆ ನಮ್ಮ ಮುಖ ಕಾಣುವುದಿಲ್ಲ, ನಾವು ಧೂಳನ್ನು ಕ್ಲೀನ್ ಮಾಡಬೇಕು. ಹಾಗೆ ಈಗ ನಮ್ಮ ಚಿತ್ತದಲ್ಲಿ ಧೂಳು, ಧೂಳಂದ್ರೆ ಅಂತ ಕಾಮ. ಕಾಮ ಕಾಮೇಶ ಲೋಭೇಶ ರಜುಗುಣ ಸಮುದ್ಭವ ಮಹಾಶಾನ ಮಹಾಪಾಪ. ಅಂದ್ರೆ ಈ ಎಲ್ಲವನ್ನು ಅರ್ಜುನ ಕೇಳುವಂಥದ್ದು, ಜನರು ಗೊತ್ತಿದ್ದು ಮತ್ತೆ ಕೂಡ ಮಾಡಿದ್ರು. ಯಾಕೆ? ಅದಕ್ಕೆ ಕೃಷ್ಣ ಹೇಳುವಂಥದ್ದು 3rd ಚಾಪ್ಟರ್ 37 ಶ್ಲೋಕದಲ್ಲಿ, ಈ ಜಗತ್ತಿನ ಎಲ್ಲವನ್ನು ನುಂಗಿ ಹಾಕುವಂಥದ್ದು ಈ ಕಾಮ. ಹಾಗೆ ಧೂಳು ಅಂತ ತೆಗಿಬೇಕು ನಾವು. ಈ ಹರೇ ಕೃಷ್ಣ ಮಂತ್ರ ಅಂತ ಮಾಡ್ತಾರೆ, ಆ ಧೂಳನ್ನು ತೆಗಿತಾರೆ. ಹರೇ ಕೃಷ್ಣ ಮಂತ್ರ ಚೇತು ದರ್ಪಣ ಮಾತ್ರ. ಬಹವ ಮಹ ಧಾವಾಗ್ನಿ ನಿರ್ವಾಪಣ. ಭವ ಮಹ ಧಾವಾಗ್ನಿ ಅಂದ್ರೆ ಕಾಡು ಕಿಚ್ಚು, ಫಾರೆಸ್ಟ್ ಫೈರ್. ಈ ಕಾಡು ಕಿಚ್ಚು ಹೇಗೆ ಬರುವುದಂದ್ರೆ, ಕೆಲವೊಮ್ಮೆ ಆಟೋಮೆಟಿಕ್ ಬರ್ತದೆ, ಇಲ್ಲವೇ 2 ಮರ ರಬ್ ಮಾಡುವಾಗ ಬರ್ತದೆ. ಆದ್ರೆ ಅದನ್ನು ನಂದಿಸ್ಲಿಕ್ಕೆ ಇನ್ನೊಬ್ಬರು ಸಹಾಯ ಬೇಕು. ಆಟೋಮೆಟಿಕ್ ಬರ್ತದೆ. ಈಗ ತುಂಬಾ ಅಮೆರಿಕದಲ್ಲೆಲ್ಲ ಆಗ್ತಾ ಇರ್ತದೆ, ಫೈರ್ ಬ್ರಿಗೇಡ್ ಎಲ್ಲ ಕೊಂಡು ಹೋಗ್ತಾರೆ. ಆದ್ರೆ ಅದು ಆಗುದಿಲ್ಲ. ಮೇಲೆಲ್ಲ ಬರುವಂತ ಮಳೆ ಸುರಿಸಿದ್ರೆ ಮಾತ್ರ ಅದು ಕಾಡು ಕಿಚ್ಚು ನಿಲ್ತದೆ. ಅದೇ ರೀತಿ ಈ ಭೌತಿಕ ಎಕ್ಸಿಸ್ಟೆನ್ಸ್, ಮೆಟೀರಿಯಲ್ ಎಕ್ಸಿಸ್ಟೆನ್ಸ್ ಇಸ್ ಲೈಕ್ ಫಾರೆಸ್ಟ್ ಫೈರ್. ಈಗ ಹೇಗಂದ್ರೆ ಕಾಡು ಕಿಚ್ಚು ಆಗುವಾಗ ಈ ಹಾವು ಸಣ್ಣ ಸಣ್ಣ ಇದೆಲ್ಲ ಅದಲ್ಲೇ ಮಟಾಶ್ ಆಗ್ತದೆ, ಪ್ರಾಣಿಗಳು ಚೂರು ಓಡ್ಬೋದು. ಅದೇ ರೀತಿ ನಾವು ಕೂಡ ಈ ಕಾಡು ಕಿಚ್ಚಿನ ಒಳಗಿದ್ದೇವೆ, ನಮಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ನಾವು ಟ್ರ್ಯಾಪ್ ಆಗಿದ್ದೇವೆ. ವಿ ಆರ್ ಟ್ರ್ಯಾಪ್. ಹಾಗಾಗಿ ಹೊರಗೆ ಬರ್ಲಿಕ್ಕೆ ಉಪಾಯ ಅಂತಂದ್ರೆ ಹರೇ ಕೃಷ್ಣ ಮಂತ್ರ. ಹರೇ ಕೃಷ್ಣ ಮಂತ್ರ ನಮ್ಮನ್ನು ಹೊರಗೆ ತರ್ತದೆ. ಹಾಗೆ ಚೇತು ದರ್ಪಣ ಮಾರ್ಜನ ಭವಮಾದಾವ ನಿರ್ವಾಪಣ ಶ್ರೇಯ ಕೈರವ ಚಂದ್ರಿಕಾ ವಿತರಣ. ಶ್ರೇಯ ಅಂದ್ರೆ ಆಸ್ಪಿಷಿಯಸ್ನೆಸ್,
ಕೈರವ ಅಂದ್ರೆ ವೈಟ್ ಲಿಲಿ, ಚಂದ್ರಿಕಾ ಅಂದ್ರೆ ಚಂದ್ರ ವಿತರಣವನ್ನು ನೀಡುವಂಥದ್ದು. ಈಗ ಹರೇ ಕೃಷ್ಣ ಮಂತ್ರ ನಾವು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಆಸ್ಪಿಷಿಯಸ್ನೆಸ್ ಬಂತಂತೆ, ಎಲ್ಲ ಶುಭಕರ ಆಗ್ತದೆ. ಎಲ್ಲ ಶ್ರೇಯ ಕೈರವ ವೈಟ್ ಲಿಲಿ. ವೈಟ್ ಲಿಲಿ ಅಂದ್ರೆ ತುಂಬಾ ಪ್ಯೂರಿಟಿ ಇಸ್ ದ ಫೋರ್ಸ್. ಹಾಗೆ ನಾವು ಎಷ್ಟು ಪ್ಯೂರ್ ಆಗಿ ಮಾಡ್ತೇವೆ ಅಷ್ಟು ಇಫೆಕ್ಟ್ ಆಗ್ತದೆ. ಚಂದ್ರಿಕಾ ಅಂದ್ರೆ ಚಂದ್ರ. ಚಂದ್ರ ಹೇಗೆ ಈಗ ಬೆಳಿಗ್ಗೆ ಹೊತ್ತು ಸೂರ್ಯ ಇರ್ತಾನೆ, ತುಂಬಾ ಬಿಸಿ ಇರ್ತದೆ, ರಾತ್ರಿ ಕೂಲ್ ಆಗ್ತದೆ ಚಂದ್ರ. ಅದೇ ರೀತಿ ಈ ಹರೇ ಕೃಷ್ಣ ಮಂತ್ರ ನಮಗೆ ಕೂಲ್ನೆಸ್ ಕೊಡ್ತದೆ, ವಿತರಣ ನೀಡುವಂಥದ್ದು. ಶ್ರೇಯ ಕೈರವ ಚಂದ್ರಿಕ ವಿತರಣ. ವಿದ್ಯಾವಧು ಜೀವನ. ವಿದ್ಯಾ ಅಂದ್ರೆ ನಾಲೆಜ್, ವಧು ಅಂದ್ರೆ ಮದುಮಗಳು, ಜೀವನ. ಮದುಮಗಳಿಗೆ ಅವಳ ಗಂಡ ಆಸರೆ. ಅದೇ ರೀತಿ ಹರೇ ಕೃಷ್ಣ ಮಂತ್ರ ನಮಗೆ ಆಸರೆ ಆಗ್ತದೆ. ವಿದ್ಯಾವಧು ಜೀವನಂ ಆನಂದಾಂಬುದಿ ವರ್ಧನಂ. ಆನಂದ ಅಂದ್ರೆ ಅನ್ಲಿಮಿಟೆಡ್, ಅಂಬುದಿ ಅಂದ್ರೆ ಸಮುದ್ರ, ವರ್ಧನ. ಹೇಗೆ ಸಮುದ್ರದಿಂದ ನಾವೊಂದು 10 ಬಕೆಟ್ ನೀರು ತಂದ್ರೆ ಖಾಲಿ ಆಗುವುದಿಲ್ಲ, ಅದೇ ರೀತಿ ಈ ಹರೇ ಕೃಷ್ಣ ಮಂತ್ರ ನಾವು ಜಪ ಮಾಡ್ತಾ ಕೀರ್ತನ ಮಾಡ್ತಾ ಇದರಲ್ಲಿ ಅನ್ಲಿಮಿಟೆಡ್ ಆನಂದ ಉಂಟು. ಅನ್ಲಿಮಿಟೆಡ್. ರೂಪ ಗೋಸ್ವಾಮಿ ಹೇಳುವಂಥದ್ದು, ಹೌ ಕ್ಯಾನ್ ಐ ಚಾಂಟ್ ವಿತ್ ಒನ್ ಟಂಗ್, one mouth? If you provide millions of tongue, millions of mouth, also it is less. ಅಂದ್ರೆ ಅಷ್ಟು ಟೇಸ್ಟ್ ರೂಪ ಗೋಸ್ವಾಮಿ, ಅಷ್ಟು ಅನ್ಲಿಮಿಟೆಡ್ ಹ್ಯಾಪಿನೆಸ್ ಉಂಟಿದ್ರಲ್ಲಿ. ಆನಂದಾಂಬುದಿ ವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದಂ. ಪ್ರತಿಪದಂ ಎವ್ರಿ ಸ್ಟೆಪ್ ಪೂರ್ಣ ಅಮೃತ. ಅಮೃತ ಅಂದ್ರೆ ನೆಕ್ಟರ್. ಅಂದ್ರೆ ಪ್ರತಿ ಅಮೃತವನ್ನು ಟೇಸ್ಟ್ ಮಾಡಬಹುದು. ಹರೇ ಕೃಷ್ಣ ಮಂತ್ರ ಅಂದ್ರೆ ಅಮೃತ, ಇಸ್ ಲೈಕ್ ನೆಕ್ಟರ್, ಸ್ವಾದನ. ಸರ್ವಾತ್ಮ ಸ್ನಪನಂ. ಸ್ನಪನಂ ಅಂದ್ರೆ ಸ್ನಾನ ಮಾಡುವಂಥದ್ದು. ಈ ಅಮೃತದಲ್ಲಿ ಸ್ನಾನ ಮಾಡಬಹುದು ಅಂತ ಅಂದ್ರೆ ನಮ್ದು ಚಾಂಟಿಂಗ್ ಅಷ್ಟು ಒಳ್ಳೇದಾಗಬೇಕು. ಅಂದ್ರೆ ಯಾವ ರೀತಿ ಕೃಷ್ಣ ಟೋಟಲ್ ನಮ್ಮ ಚಾಂಟಿಂಗ್ಗೆ ಹುಚ್ಚ ಆಗ್ಬೇಕು. ಕೃಷ್ಣ ಎಲ್ಲ ಬಿಸ್ನೆಸ್ ಅನ್ನು ಬಿಟ್ಟು ನಮ್ಮ ಕಡೆ ಎಂತ ಹೇಳುವಂಥದ್ದು, ಎಂತ ಯಾವ ಒಂದು ಎಂತ ಹೇಳುವಂಥದ್ದು, ಯಾವ ಕ್ವಾಲಿಟಿಯಲ್ಲಿ ಯಾವ ಚಾಂಟಿಂಗ್ ಮಾಡ್ತಾ ಇದ್ದಾರೆ. ಓ ಮೈ ಗಾಡ್, ಆ ರೀತಿ ಕೃಷ್ಣನಿಗೆ ಆಗ್ಬೇಕು. ಅಂದ್ರೆ ಎಲ್ಲವ ಕೃಷ್ಣನ್ ಬಿಟ್ಟು ನಿಮ್ಮ ಚಾಂಟಿಂಗ್ ಅಟ್ರಾಕ್ಷನ್ ಆಗ್ಬೇಕು, ನಿಮ್ಮ ಕರೆಗೆ. ಚಾಂಟಿಂಗ್ ಅಂದ್ರೆ ಕರೆಯುವಂಥದ್ದು ಭಗವಂತನ, ಟೋಟಲಿ ಅದರಲ್ಲಿ ಸ್ನಾನ ಮಾಡುವಂಥದ್ದು. ಸರ್ವಾತ್ಮ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನ. ಹಾಗಾಗಿ ಇದು ಈ ಹರೇ ಕೃಷ್ಣ ಮಂತ್ರ ನಮಗೆ ಇದು ಸಹಾಯ ಮಾಡ್ತದೆ. ಹಾಗಾಗಿ ಈಗ ಎಂತಂದ್ರೆ ಹಾರ್ಟ್ ಕ್ಲೀನ್ ಆಗಲಿಲ್ಲ. ಹಾರ್ಟ್ ಕ್ಲೀನ್ ಆಗಲಿಲ್ಲ ಅಂದ್ರೆ ಮೆಟೀರಿಯಲ್ ಕಂಟಾಮಿನೇಷನ್ ಒಳಗೆ ಉಂಟು. ಹಾರ್ಟ್ ಕ್ಲೀನ್ ಆದ್ರೆ ಮತ್ತೆ ನಾವೆಂತ ಹೇಳುವಂಥದ್ದು, ನಾವು ಟೋಟಲ್ ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ತೇವೆ, ಮೆಟೀರಿಯಲ್ ಪ್ಲಾಟ್ಫಾರ್ಮ್ ಇಲ್ಲ. ನಾವು ಇದ್ದೇವೆ ಈ ಭೌತಿಕ ಲೋಕದಲ್ಲಿ, ಆದ್ರೆ ಇದ್ದೇವೆ ಇಲ್ಲ ಅಂದ್ರೆ ಅಂತ, ಭೌತಿಕ ಲೋಕದಲ್ಲಿ ಇದ್ದೇವೆ ಆದ್ರೆ ನಾವು ಟೋಟಲಿ ಆಧ್ಯಾತ್ಮಿಕ ಕನೆಕ್ಷನ್ ಅಲ್ಲಿ ಇದ್ದೇವೆ. ಈ ಚಾಂಟಿಂಗ್ ಮಾಡ್ತದೆ ಸಹಾಯ. ಹಾಗಾಗಿ ಪ್ರಭು ಮತ್ತೆ ಎಂತ ಹೇಳುವಂಥದ್ದು, ಚಾಟಿಂಗ್ ಅಲ್ಲಿ ನಾವು ಆ ರೀತಿ ಬಂದ್ರೆ ರಿಯಲ್ ಪ್ಲೆಜರ್ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್ ಇನ್ಕ್ರೀಸಸ್. ಕೃಷ್ಣ ಪ್ರಜ್ಞೆಯಲ್ಲಿ ನಮಗೆ ಒಂದು ಎಂತ ಹೇಳುವಂಥದ್ದು ಪ್ಲೆಜರ್ ಅಂದ್ರೆ ಆ ಒಂದು ಖುಷಿ, ಅದು ಜಾಸ್ತಿ ಆಗುವಂಥದ್ದು, ಇನ್ಕ್ರೀಸಸ್. ಹಾಗೆ ಚಾಂಟಿಂಗ್ ಎಲ್ಲ ಅಷ್ಟು ಪವರ್ ಉಂಟು. ಈಗ ಖಾಲಿ ಚಾಟಿಂಗ್ ಮಾಡಿದ್ರೆ ನಮ್ಗೆ ಎಲ್ಲ ಜ್ಞಾನ ಸಿಗ್ತದ?
ಎಲ್ಲ ಜ್ಞಾನ ಸಿಗ್ತದೆ, ಎಲ್ಲ ರಿವೀಲ್ ಆಗ್ತದೆ ಎಲ್ಲ. ಆದ್ರೆ ನಾವು ಆ ಲೆವೆಲ್ ಇದು ಚಾಂಟಿಂಗ್ ಇಲ್ಲ. ಎಕ್ಸಾಂಪಲ್ ಹೇಗೆ ಅಂದ್ರೆ, ನಮ್ಮ ಯಾರು ಹೇಳುವಂತದ್ದು, ಈ ಗೌರಿ ಕಿಶೋರದಾಸ್ ಬಾಬುಜಿ ಮಹಾರಾಜ್, ಜಗನ್ನಾಥ್ ದಾಸ್ ಬಾಬುಜಿ ಮಹಾರಾಜ್, ಅವರ ಅವರ ಚಾಂಟಿಂಗ್ ಅಂದ್ರೆ ಅದು ಎಂತ ಹೇಳುವಂಥದ್ದು, ಪ್ಯೂರ್ ಚಾಂಟಿಂಗ್. ನವದ್ವೀಪದಲ್ಲಿ ಇದ್ದು ವೃಂದಾವನದಲ್ಲಿ ಎಂತ ಆಗ್ತದೆ ಅವ್ರಿಗೆ ಗೊತ್ತಾಗ್ತಾ ಉಂಟು. ಅಂದ್ರೆ ಅವ್ರಿಗೆ ಟೆಲಿವಿಷನ್ ಹೇಗೆ ಸಿಗುವಂಥದ್ದು ಈ ಜ್ಞಾನ? ಚಾಂಟಿಂಗ್ ಕೊಡ್ತದೆ, ಚಾಂಟಿಂಗ್ ಅಲ್ಲಿ ಈ ಜ್ಞಾನ ಸಿಗ್ತದೆ. ಆದ್ರೆ ನಮ್ದು ಈಗ ಆ ಲೆವೆಲ್ ಇಲ್ಲ. ನಾವೀಗ ಎಂತ ಹೇಳುವಂಥದ್ದು, ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮಕ್ಕಳು, ತುಂಬಾ ಸಣ್ಣ ಮಕ್ಕಳು. ಯಾಕಂದ್ರೆ ನಮ್ಮ ಕ್ವಾಲಿಟಿ ಆಫ್ ಚಾಂಟಿಂಗ್ ಇಂಪ್ರೂವ್ ಆಗಲಿಲ್ಲ. ನಾವು ಚಾಂಟಿಂಗ್ ಮಾಡ್ತಾ ಇದ್ದೇವೆ, ಆದ್ರೆ ಒಂದು ಕಡೆಯಲ್ಲಿ ಚಾಂಟಿಂಗ್, ಇನ್ನೊಂದು ಕಡೆಯಲ್ಲಿ ಮೆಟೀರಿಯಲ್ ಡಿಸೈರ್ಸ್. ಪ್ರಭುಪಾದ ಹೇಳುವಂಥದ್ದು, ಆಸ್ ಸೂನ್ ಆಸ್ ಅಟೆಂಟಿವ್ಲಿ ಚಾಂಟಿಂಗ್ ಅಂಡ್ ಈ ಮೆಟೀರಿಯಲ್ ಡಿಸೈರ್ಸ್ ಕಡಿಮೆ ಆಗ್ಬೇಕು. If material desires are also there, then your chanting, that means your chanting is not good. ಅಂದ್ರೆ ಎಲ್ಲ ಹೋಗ್ಬೇಕಂತ. ಹೇಗಂದ್ರೆ ನೀವೊಂದು ಕಟ್ಟಿಗೆಯನ್ನು ಹೊತ್ತಿಸ್ತೀರಿ, ಮತ್ತೆ ಅದಕ್ಕೆ ನೀವು ನೀರು ಹಾಕಿದ್ರೆ ಪ್ರಯೋಜನವಿಲ್ಲ. ಪ್ರಭುಪಾದ ಎನ್ನುವಂಥದ್ದು, ಕೃಷ್ಣ ಕಾನ್ಶಿಯಸ್ನೆಸ್ ಅಂಡ್ ಸೆನ್ಸ್ ಗ್ರಾಟಿಫಿಕೇಶನ್ ವಿಲ್ ನಾಟ್ ಗೋ ಇಲ್ ಟುಗೆದರ್. ಒಟ್ಟೊಟ್ಟಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಅಡ್ವಾನ್ಸ್ ಆಗುದೇ ಅಂದ್ರೆ ನಮ್ಗೆ ವಿರಕ್ತಿ ಬರ್ಬೇಕಂದ್ರೆ ಆಟೋಮೆಟಿಕ್ ಇದು ಚಾಂಟಿಂಗ್ ಅಲ್ಲಿ ಆಗ್ತದೆ, ಇದು ಆಗ್ತದೆ. ಹಾಗಾಗಿ ಈಗ ನಮ್ಮ ಭೌತಿಕ ಯಾವುದೆಲ್ಲ ನಮ್ಮ ಪರಿಸ್ಥಿತಿ ಉಂಟು, ಇದು ಬಿಕಾಸ್ ಆಫ್ ಇಗ್ನರೆನ್ಸ್. ಹಾಗಾಗಿ ಯಾವಾಗ ನಾವು ಕೃಷ್ಣ ಪ್ರಜ್ಞೆಗೆ ಬರ್ತೇವೆ, ಮಾಯ ದೂರ ಆಗ್ತದೆ, ಮಾಯ ದೂರ ಆಗ್ತದೆ, ಮಾಯ ದೂರ ಆಗ್ತದೆ. ಹಾಗೆ ಚಾಂಟಿಂಗ್ ಇಂದ ನಮಗೆ ಈ ಎಂತ ಹೇಳುವಂತಹ ದಿವ್ಯ ನೆಲೆಗೆ ಹೋಗ್ಲಿಕ್ಕೆ ಆಗ್ತದೆ, ಅಂಧಕಾರದಿಂದ ಆಚೆ ಹೋಗ್ಲಿಕ್ಕೆ ಆಗ್ತದೆ. ಇದಕ್ಕೆ ಇಲ್ಲಿ ಭಾವಾರ್ಥದಲ್ಲಿ ಹೇಳುವಂತದ್ದು, ಓನ್ಲಿ ಬೈ ಸ್ಪಿರಿಚುವಲ್ ಮಾಸ್ಟರ್ ಯು ಕ್ಯಾನ್ ಕಮ್ ಔಟ್ ಆಫ್ ಇಗ್ನರೆನ್ಸ್. ಅಂಧಕಾರದಿಂದ ನಾವು ಆಚೆ ಬರ್ಬೋದು, ಇಲ್ಲದ್ರೆ ಬರ್ಲಿಕ್ಕೆ ಆಗುದಿಲ್ಲ, ಇಲ್ಲದ್ರೆ ಆಗುದಿಲ್ಲ. ಹಾಗೆ ಈ ಬ್ರಹ್ಮ ಸಂಹಿತ ಶ್ಲೋಕವನ್ನು ಹೇಳ್ತೇನೆ. ಪ್ರೇಮಾಂಜನಾಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಮಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಪ್ರೇಮಾಂಜನ. ಪ್ರಭುಪಾದ ಹೇಳುವಂಥದ್ದು, ಈಗ ಕ್ಯಾಟ್ರಾಕ್ಟ್ ಆಗ್ತದೆ. ಈಗ ಕ್ಯಾಟ್ರಾಕ್ಟ್ ಆದ್ರೆ ನಮಗೆ ಕಾಣುವುದಿಲ್ಲ, ಕ್ಯಾಟ್ರಾಕ್ಟ್ ಆದ್ರೆ ನಮಗೆ ಕಾಣುವುದಿಲ್ಲ, ಕ್ಯಾಟ್ರಾಕ್ಟ್ ತೆಗಿಬೇಕು ಮತ್ತೆ ನಮಗೆ ಕಾಣ್ತದೆ. ಅದೇ ರೀತಿ ಈ ಮೆಟೀರಿಯಲೈಸ್ ಅಲ್ಲಿ ನಮ್ಗೆ ಭಗವಂತನ ನೋಡ್ಲಿಕ್ಕೆ ಆಗುದಿಲ್ಲ, ಶ್ಯಾಮ ಸುಂದರ ನೋಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಕಣ್ಣು ಯಾವಾಗ ಪರೆಯಿಂದ ಆಸೆ ಬರ್ತದೆ, ಕ್ಯಾಟ್ರಾಕ್ಟ್ ಇಂದ ಆಸೆ ಬರ್ತದೆ, ಆಗ ನಮ್ಗೆ ಕಾಣ್ತದೆ. ಹಾಗೆ ಶುದ್ಧ ಭಕ್ತರ ಕಣ್ಣಲ್ಲಿ ಪ್ರೇಮಾಂಜನ ಉಂಟು. ಹಾಗೆ ಇವತ್ತಿನ ಟಾಪಿಕ್ ಅಂತ ಟ್ರಾನ್ಸೆಂಡೆಂಟಲ್ ಐಸ್. Spiritual master can give you transcendental eyes. He is ready to give you, but we have to accept. ಹಾಗಾಗಿ ಟ್ರಾನ್ಸೆಂಡೆಂಟಲ್ ಐಸ್ ಇಂದ ನಮಗೆ ಭಗವಂತನನ್ನು ನೋಡ್ಲಿಕ್ಕೆ ಆಗ್ತದೆ. ಓಕೆ, ಹರೇ ಕೃಷ್ಣ. ಎಸ್, ಧನ್ಯವಾದ ಎಲ್ಲರಿಗೂ. ಓಕೆ, ಶ್ರದ್ಧಾ ತುಷ್ಟ ಅಚ್ಯುತದಾಸ್, ಹರೇ ಕೃಷ್ಣ ಬಾಬುಜಿ, ಹೇಳಿ ಬಾಬುಜಿ. ಎಸ್, ಇದು LPM ಇದು ಪ್ರೆಸೆಂಟೇಷನ್ ಮಾಡ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ. ಸಂಗೀತಮಯ ಮಾತಾಜಿ ಈ ಕ್ಲಾಸ್ಗೆ ನನ್ನ ಬಂದು ಒಂದೆರಡು ವಾಕ್ಯಗಳು ಮಾತಾಡೋದಕ್ಕೆ ಹೇಳಿದ್ರು ಈ ಟೆಂಪಲ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಬಗ್ಗೆ. ಸೊ ನಿಮ್ಮ ಎರಡು ವಚನಗಳು ಕೇಳಿ ತುಂಬಾ ಸಂತೋಷ ಆಯ್ತು. ನಿಮ್ಮ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ನನ್ಗೊಂದು ಆಪರ್ಚುನಿಟಿ ಸಿಕ್ತು, ತುಂಬಾ ಖುಷಿ ಆಯ್ತು. ಓಕೆ, ಸೊ ನಿಮ್ಮ ಅನುವಾದ ಇದ್ರೆ ಐ ಥಾಟ್ ಆಫ್ ಒಂದೆರಡು ಈ ಟೆಂಪಲ್ ಕನ್ಸ್ಟ್ರಕ್ಷನ್ ಬಗ್ಗೆ, ಬೇರೆ ಸೇವೆಗಳ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಸಂಗೀತ ಮಾತಾಜಿ ನನ್ನ ಬಂದು ಒಂದೆರಡು ಮಾತುಗಳು ಹೇಳೋದಕ್ಕೆ ಹೇಳಿದ್ರು.
ಸೊ ನಿಮ್ಮ ಅನುವಾದ ಇದ್ರೆ ವಿ ಕ್ಯಾನ್ ಡಿಸ್ಕಸ್ ಪ್ರಭುಜಿ. ಒಂದು 10-15 ನಿಮಿಷ ತಗೊಂಡು ವಿ ಕ್ಯಾನ್ ಡಿಸ್ಕಸ್ ಮಾಡ್ಬೋದು. ಓಕೆ ಓಕೆ ಪ್ರಭುಜಿ. ನನ್ ಓಕೆ ಸ್ಕ್ರೀನ್ ಕಾಣಿಸ್ತಿದೆಯಲ್ಲ ಪ್ರಭುಜಿ? ಕಾಣಿಸೋಣ. ಸೊ ಫಸ್ಟ್ ಆಫ್ ಆಲ್ ಎಲ್ಲಾ ಭಕ್ತರಿಗೂ ನನ್ನ ದಂಡವತ್ ಪ್ರಣಾಮ್. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮಾತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿರೋ ಎಲ್ಲಾ ಭಕ್ತರಿಗೂ ನನ್ನ ದಂಡವತ್ ಪ್ರಣಾಮ್. ವಾಂಚಾ ಕಲ್ಪತರೂಪಸ್ಯ ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಸೊ ಸಂಗೀತ ಮಾತಾಜಿ ಈ ತರ ಒಂದು ಕ್ಲಾಸ್ ಭಾಗವತಂ ಕ್ಲಾಸ್ ನಡೀತಿದೆ. ಆಲ್ಮೋಸ್ಟ್ ಒಂದು 80ರಿಂದ 100 ಭಕ್ತರು ಎಲ್ಲಾ ದಿನ ಭಾಗವತಂ ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದಾರೆ. ನೀವು ಬಂದು ಒಂದೆರಡು ಮಾತುಗಳು ಹೇಳ್ಬೇಕು ಈ ಒಂದು ಟೆಂಪಲ್ ಕನ್ಸ್ಟ್ರಕ್ಷನ್ ಬಗ್ಗೆ ಅಂದಾಗ ನನ್ಗೆ ಒಂದ್ ಸೈಡ್ ತುಂಬಾ ನರ್ವಸ್ ಆಯ್ತು, ಒಂದ್ ಸೈಡ್ ತುಂಬಾ ಖುಷಿ ಆಯ್ತು. ಸಚ್ಚಿದಾನಂದ ಪ್ರಭು ಇವ್ರನ್ನೆಲ್ಲ ನೋಡಿ ನಾವು ಕಲ್ತಿರೋ, ಅವ್ರು ಹೇಳಿದ್ರು ಕೃಷ್ಣ ಕಾನ್ಶಿಯಸ್ ನಲ್ಲಿ ನಾವೇನೋ ಸಣ್ಣ ಮಕ್ಕಳು ಅಂತ. ನಾವೆಲ್ಲ ಏನೋ ಹುಟ್ಟಿ ಬಿಡ್ದಿರೋ ಮಕ್ಕಳು. ಸಚ್ಚಿದಾನಂದ ಪ್ರಭು, ಶ್ರೀವಾಸಾಂಗನ್ ಪ್ರಭು, ನಾಮನಿಷ್ಠ ಪ್ರಭು ಇವರಿಂದ ನಾವು ಒಂದು ಇನ್ಸ್ಪಿರೇಷನ್ ತಗೊಂಡು ಸ್ಲೋಲಿ ನಾವು ಪ್ರೋಗ್ರೆಸ್ ಮಾಡ್ತಿದ್ದೀರಿ. ಅಂಡ್ ದೆನ್ ಭಾಗವತಂ ನಮ್ಮ ಇದ್ರಲ್ಲಿ ನಾವು ಹೇಳ್ದಂಗೆ ಸುದುರ್ಲಭ ಅಂತಾರೆ ಇಂಥ ಭಕ್ತರು. ಎಲ್ಲಾ ದಿನ ನಿತ್ಯವಾಗಿ ಭಾಗವತಂ ಶ್ರವಣಂ ಕೀರ್ತನ ಮಾಡುವಂತ ಭಕ್ತರ ಸಂಘದಲ್ಲಿ ನನ್ನ ಸಂಗೀತ ಮಾತಾಜಿ ಬಂದು ಹೇಳಿದಕ್ಕೆ ತುಂಬಾ ಧನ್ಯವಾದಗಳು. ಸೊ ಭಾಗವತಂ ಕ್ಲಾಸ್ ಅಲ್ಲಿ ಫಸ್ಟ್ ನಮ್ಗೆ ಒನ್ ಆಫ್ ದ ಶ್ಲೋಕ ಐ ಜಸ್ಟ್ ವಾಂಟೆಡ್ ಟು ರಿಸೈಡ್. ನನ್ನ ಕನ್ನಡ ಅಷ್ಟು ಫ್ಲೂಯೆಂಟ್ ಇಲ್ಲ, ಸೊ ಸ್ವಲ್ಪ ಇಂಗ್ಲಿಷ್ ನನ್ನ ಅಲ್ಲಿ ಆಡ್ ಮಾಡಬಹುದು. ಸೊ ಕ್ಷಮಿಸಿ, ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಸೊ ನಿಮ್ಮನ್ನ ಎಲ್ಲ ನೋಡಿದಾಗ ನನ್ನ ಮನಸ್ಸಲ್ಲಿ ಬರ್ತಿರೋ ಒಂದು ಒಳ್ಳೆ ಒಂದು ಶ್ಲೋಕ ಶ್ರೀಮದ್ ಭಾಗವತಂ ಅಲ್ಲಿ ಕ್ಯಾಂಟೋ 1 ಚಾಪ್ಟರ್ 1 ಶ್ಲೋಕ 2. ಧರ್ಮ ಪ್ರೋಜಿತ ಕೈತವತ್ರ ಪರಮೋ ನಿರ್ಮತ್ಸರಾನಾಸತಂ ವೇದ್ಯಂ ವಾಸ್ತವತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂ ವಾ ಪರೇ ಈಶ್ವರ ಸದ್ಯೋ ಹೃದಯ ಅವರುದ್ರತೇತ್ರ ಕೃತಿಭಿ ಶುಶ್ರುಭಿ ತಕ್ಷಣ. ಸೊ ಇದು ಭಾಗವತ ಪುರಾಣ, ಇದರ ಗ್ಲೋರೀಸ್ ಈ ಒಂದು ಶ್ಲೋಕದಲ್ಲಿ ಹೇಳ್ತಿದೆ. ಭಾಗವತ ಪುರಾಣದಿಂದ ನಮಗೆ ಹೈಯೆಸ್ಟ್ ಅಬ್ಸಲ್ಯೂಟ್ ಟ್ರೂತ್ ನಮ್ಗೆ ಈ ಜ್ಞಾನ ಸಿಗ್ತಿದೆ. ಅಂಡ್ ಇದು ಯಾವ ಭಕ್ತರಿಗೆ ಇದು ಅರಿಯುತ್ತೆ? ಭಕ್ತರು ಹೂ ಆರ್ ಪ್ಯೂರ್ ಇನ್ ದೇರ್ ಹಾರ್ಟ್. ಅಂಡ್ ಇದರಿಂದ ನಮ್ಮ ಎಲ್ಲಾ ತರ ತ್ರಿವಿಧ ಕ್ಲೇಶಗಳು ಇದೆಲ್ಲ ನಿರ್ಮೂಲನ ಆಗುತ್ತೆ. ಅಂಡ್ ಭಾಗವತಂ ಮಾತ್ರ ಸಾಕು ನಮ್ಗೆ ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೂ ಭಗವತ್ ಸಾಕ್ಷಾತ್ಕಾರಕ್ಕೂ ಒಂದೇ ಒಂದು ಪುರಾಣ, ಭಾಗವತ ಪುರಾಣ ಸಾಕು ಅಂತ ವ್ಯಾಸದೇವ ಈ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಸೊ ನನ್ನ ಲೈಫ್ ನಾನು ಹಿಂದಗಡೆ ನೋಡಿದ್ರೆ ಆಲ್ಮೋಸ್ಟ್ 40 ವರ್ಷ ತನಕ ಒಂದು ಲೈಕ್ ಎನ್ ಅನಿಮಲ್ ಐ ವಾಸ್ ಲಿವಿಂಗ್. ಹೇಳ್ತಾರಲ್ಲ, ಶ್ರೀಲ ಪ್ರಭುಪಾದ್ ಅವರು ಹೇಳ್ತಾರೆ, ಈಟಿಂಗ್, ಮೇಟಿಂಗ್, ಡಿಫೆಂಡಿಂಗ್ ಅಂಡ್ ಸ್ಲೀಪಿಂಗ್. ಇದರಲ್ಲೇ ನಮ್ಮ ಲೈಫ್ ಕಳೆದೋಗಿತ್ತು. ಓನ್ಲಿ ಬಿಕಾಸ್ ಆಫ್ ದ ಸ್ಯಾಕ್ರಿಫೈಸಸ್ ಅಂಡ್ ಮರ್ಸಿ ಆಫ್ ಶ್ರೀಲ ಪ್ರಭುಪಾದ್ ಅಂಡ್ ಹಿಸ್ ಡಿಸೈಪಲ್ಸ್. ಅವರ ಈ ಒಂದು ಗುರು ಶಿಷ್ಯ ಪರಂಪರೆಯಿಂದ ನಮ್ಮ ಗುರು ಮಹಾರಾಜರು, ನಾಮನಿಷ್ಠ ಪ್ರಭು, ಸಚ್ಚಿದಾನಂದ ಪ್ರಭು ಇವರು ಕೊಟ್ಟಿರೋ ಒಂದು ಜ್ಞಾನ ನಮ್ಗಿದು ಅಲ್ವಾ. ಸೊ ಒಂದು ಸಣ್ಣ ಒಂದು ಕೋವಿಡ್ ಟೈಮಲ್ಲಿ ಒಂದು ಸಣ್ಣ ಒಂದು ಮನೆಯಿಂದ ಒಂದು 4-5 ಜನ ಭಕ್ತರು ಲಕ್ಷಾಂತರ ಜನರ ಲೈಫ್ ಈಗ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಅದರಿಂದ ಈಗ ಈ ಒಂದು ಟೆಂಪಲ್ ಕನ್ಸ್ಟ್ರಕ್ಷನ್ ಬರ್ತಿದೆ. ಶ್ರೀ ರಾಧಾ ಗೋವಿಂದ ಟೆಂಪಲ್ ತುಂಬಾ ಭವ್ಯ ಮಂದಿರ ಬರ್ತಿದೆ. ಸೊ ಇದರಿಂದ ಕೋಟ್ಯಾಂತರ ಜನಕ್ಕೆ ಈ ಒಂದು
ಭಗವತ್ ಶ್ರೀಮದ್ ಭಾಗವತಂ ಭಗವದ್ಗೀತಾ ನಾಲೆಜ್ ಹೋಗಿ ಅವರ ಲೈಫ್ ಟ್ರಾನ್ಸ್ಫಾರ್ಮ್ ಆಗೋ ಒಂದು ರೀಸನ್ ಈ ಒಂದು ಭವ್ಯ ಮಂದಿರ. ಅಂಡ್ ಒನ್ ಮೋರ್ ಥಿಂಗ್, ನಮ್ಮ ಶಿಕ್ಷಾ ಗುರುಗಳಿಂದ ನಾವು ಕಲ್ತಿರೋದೇನಂದ್ರೆ, ನಮ್ಮ ಗುರುಗಳಿನ ಕರ್ತವ್ಯ ಏನು? ಗುರುಗಳು ನಮಗೆ ಒಂದು ತತ್ವ ವಿಜ್ಞಾನ, ಭಗವತ್ ತತ್ವ ವಿಜ್ಞಾನ ಕೊಡ್ತಾರೆ ಅಂಡ್ ನಮ್ನ ಒಂದು ಡಿವೋಷನಲ್ ಸರ್ವಿಸಸ್ ಅಲ್ಲಿ ಎಂಗೇಜ್ ಮಾಡ್ತಾರೆ. ಈ ಒಂದು ಭವ್ಯ ಮಂದಿರ ನಾಮನಿಷ್ಠ ಪ್ರಭು ಅಂಡ್ ಸಚ್ಚಿದಾನಂದ ಪ್ರಭು, ಶಿವಾಸಂಗನ ಪ್ರಭು ಅವ್ರಿಗೋಸ್ಕರ ಕಟ್ತಿರೋ ಒಂದು ಮಂದಿರ ಅಲ್ಲ. ಇದರಿಂದ ಸಾವಿರಾರು ಭಕ್ತರಿಗೆ ಒಂದು ಡಿವೋಷನಲ್ ಸರ್ವಿಸ್ ಮಾಡೋ ಒಂದು ಆಪರ್ಚುನಿಟಿ ಸಿಗ್ತಿದೆ. ಅದರಿಂದ ಅವರ ಒಂದು ಪ್ಯೂರಿಫಿಕೇಶನ್ ಆಗಿ ಅವರೆಲ್ಲರೂ ಭಗವದ್ಧಾಮ ಸೇರ್ಬಹುದು ಅಲ್ವಾ? ಅದೇ ತರ ನಾವು ಹೇಳ್ತೀರಿ, ಈಗ ರಾಮಾಯಣ ನಾವು ಮಾತಾಡುವಾಗ ವಾನರ ಸೇನೆ ಬಗ್ಗೆ ಬಂದಿದ್ದು, ನಮಗೆ ಏನು ಜ್ಞಾಪನ ಬರುತ್ತೆ? ವಾನರ ಸೇನೆ ಅಂದ್ರೆ ಏನ್? ವಾಟ್ ಈಸ್ ಕಮಿಂಗ್ ಟು ಅವರ್ ಮೈಂಡ್? ಯಾರಾದ್ರೂ ಏನಾರು ಹೇಳ್ತೀರಾ? ವಾನರ ಸೇನೆ ಅಂದ್ರೆ ಏನ್ ನಮ್ಗೆ? ಸೇವೆ ಪ್ರಭುಜಿ. ಸೇವೆ ಮಾಡಿದ್ದು, ಸೇತುವೆ ಕಟ್ಟಿ ವಾನರು ಅವರಿಂದ ಎಷ್ಟಾಗುತ್ತೆ ಅಷ್ಟು ಸೇವೆ ಮಾಡಿದ್ರು. ಎಲ್ಲ ವಾನರಗಳು ಸೇರ್ಕೊಂಡು ಕಟ್ಟಿದ್ದು. 5 ಸಮುದ್ರ ಮಾಡಿದ್ರು. ಪ್ರಭುಜಿ ನೀವು ಮ್ಯೂಟ್ ಆಗಿದ್ದೀರ ಅನಿಸ್ತು. ಮ್ಯೂಟ್ ಆಗಿದೆ ಪ್ರಭುಜಿ. ಹರೇ ಕೃಷ್ಣ. ಸೊ ನಾನೇನ್ ಹೇಳ್ತಿದ್ದೆ ಅಂದ್ರೆ, ಏನಕ್ಕೆ ನಾನು ಈ ಎಕ್ಸಾಂಪಲ್ ಹೇಳಿದೆ ಅಂದ್ರೆ, ಶ್ರೀರಾಮ ಇಸ್ ಎ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್. ಅವ್ರು 1 ಸೆಕೆಂಡ್ ಅಲ್ಲಿ ರಾವಣನ ಹೊಡೆದು ಸೀತಾದೇವಿನ ಕರ್ಕೊಂಡ್ ಬರ್ಬೋದಿತ್ತು. ಯಾಕೆ ಈ ಒಂದು ರಾಮ ಸೇತುವೆ ಕಟ್ಬೇಕಿತ್ತು? ಇಟ್ ಈಸ್ ಬಿಕಾಸ್ ಶ್ರೀರಾಮ ಇಸ್ ಗಿವಿಂಗ್ ಎ ಸರ್ವಿಸ್ ಆಪರ್ಚುನಿಟಿ ಟು ಹಿಸ್ ಡಿವೋಟೀಸ್. ಸೊ ಆ ತರ ಒಂದು ಆಪರ್ಚುನಿಟಿ ನಮಗೆಲ್ಲರಿಗೂ ಇದು ಸಿಕ್ಕಿದೆ. ಈಗ ನಾವು ನೋಡಿದ್ರೆ ತುಂಬಾ ಕಷ್ಟದಿಂದ ಈ ಒಂದು ಟೀಮ್, ನಾಮನಿಷ್ಠ ಪ್ರಭು ಮತ್ತೆ ಈ ಬ್ರಹ್ಮಚಾರಿ ತುಂಬಾ ಕಷ್ಟದಿಂದ ಬಂದು ಈ ಒಂದು ಟೆಂಪಲ್ ಭವ್ಯ ಮಂದಿರ ಇಷ್ಟು ದೂರ ಬಂದಿದೆ. ಈಗ ನಾವು ಸೇವೆ ಮಾಡದೇ ಇರ್ತಿರೋ ಭಗವಂತನ ಗುರುವಿನ ಕೃಪೆ ಇವರ ಮೇಲಿದೆ. ಅಂಡ್ ಬಲರಾಮ್ ಜಯಂತಿಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಒಂದು ಇನಾಗ್ರೇಷನ್ ಆಗೇ ಆಗುತ್ತೆ. ಬಟ್ ನಮ್ಮ ಒಂದು ಆಪರ್ಚುನಿಟಿ, ನಮ್ಮ ಒಂದು ಸುವರ್ಣ ಆಪರ್ಚುನಿಟಿ ನಾವೆಲ್ಲ ಕೈಗೂಡಿಸಿದ್ರೆ ನಮಗೆ ಈ ಒಂದು ಇದ್ರಲ್ಲಿ ನಾವು ಭಾಗಿಯಾಗ್ಬೋದು. ಅಂಡ್ ಎರಡನೇದು, ನಾನು ಗುರುವಿನ ಕರ್ತವ್ಯ ನಾನು ಹೇಳ್ದೆ, ಅವರ ಡಿಸೈಪಲ್ಸ್ ನ ಡಿವೋಷನಲ್ ಸರ್ವಿಸ್ ಅಲ್ಲಿ ಎಂಗೇಜ್ ಮಾಡೋದಂತ. ಅದೇ ತರ ಶಿಷ್ಯರ ಕರ್ತವ್ಯ ಏನು? ಸೊ ಗುರುವಿನ ಆ ಒಂದು ಆತಂಕ ಸ್ವಲ್ಪ ದೂರ ಮಾಡಕ್ ಆಯ್ತಂದ್ರೆ ಅದೇ ಒಂದು ಶಿಷ್ಯನ ಕರ್ತವ್ಯ ಅಂತಾರೆ. ಸೊ ಇವಾಗ ಈ ಒಂದು 2-3 ತಿಂಗಳಲ್ಲಿ ಸಿಕ್ಕಾಪಟ್ಟೆ ಲಕ್ಷ್ಮಿ ಅವಶ್ಯಕತೆ ಇದೆ. ಅಂಡ್ ನಾವು ನೋಡಿದಿರಿ, ಸಚ್ಚಿದಾನಂದ ಪ್ರಭು ಇಲ್ಲೇ ಇದಾರೆ, ನಾನು ಹೇಳ್ಬಾರ್ದು, ಬಟ್ ಸ್ಟಿಲ್ ಅವರು ಬೆಂಗಳೂರಿಗೆ ಎಲ್ಲೆಲ್ಲೋ ಊರೂರ್ ಹೋಗಿ ಭಕ್ತರನ್ನ ಭೇಟಿ ಮಾಡಿ ಆ ತರ ಕಟ್ಟಿರೋ ಒಂದು ದೇವಸ್ಥಾನ ಇದು. ಅವ್ರು ಯಾಕೆ ಆ ತರ ಹೋಗ್ಬೇಕು? ನಾವೆಲ್ಲ ಅವ್ರಿಗೆ ನಾವಿದ್ದೀರಿ, ಆಸ್ ಎ ಫ್ಯಾಮಿಲಿ ನಾವಿದ್ದೀರಿ. ಸೊ ವಿ ಹ್ಯಾವ್ ಟು ಸಪೋರ್ಟ್ ಅಂತ ಒಂದ್ ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಇದ್ರಲ್ಲಿ ನಾವು ಈ ಜ್ಞಾನದ ಬಗ್ಗೆ ಹೇಳುವಾಗ ನಾವು 3 ಮಾರ್ಗದಿಂದ ನಮ್ಗೆ ಈ ಜ್ಞಾನ ಸಿಗುತ್ತೆ ಅಂತಾರೆ. ಸೊ ಈ 3 ಜ್ಞಾನ ಏನು ಅಂತ ಯಾರಾದ್ರೂ ಹೇಳ್ತೀರಾ? ಗುರು, ಸಾಧು, ಶಾಸ್ತ್ರ. ಎಸ್ ಮಾತಾಜಿ. ಸೊ ಗುರು, ಸಾಧು ಮತ್ತೆ ಶಾಸ್ತ್ರ. ಸೊ ಈ ಟೆಂಪಲ್ ಕನ್ಸ್ಟ್ರಕ್ಷನ್ ಯಾಕೆ ನಾವು ಭಾಗಿಯಾಗಬೇಕು? ಶಾಸ್ತ್ರಗಳಲ್ಲಿ ಇದ್ರ ಬಗ್ಗೆ ಏನ್ ಹೇಳ್ತಿದೆ? ಶಾಸ್ತ್ರಗಳಲ್ಲಿ ಹೇಳೋದೆಲ್ಲ ಅಬ್ಸಲ್ಯೂಟ್ ಟ್ರೂತ್ ಅಂತ ನಮ್ಗೆ ಗೊತ್ತಿದೆ. ಸೊ ಶಾಸ್ತ್ರದಲ್ಲಿ ಏನ್ ಹೇಳ್ತಿದೆ? ಸೊ ನೋಡಿದ್ರೆ ಸ್ಕಂದ ಪುರಾಣದಲ್ಲಿ ಹೇಳುತ್ತೆ, ಜಸ್ಟ್ ಬೈ ಸ್ಟಾರ್ಟಿಂಗ್ ಕನ್ಸ್ಟ್ರಕ್ಷನ್ ಆಫ್ ಎ ಟೆಂಪಲ್ ಆಫ್ ಟು ಲಾರ್ಡ್ ಕೃಷ್ಣ, ಜಸ್ಟ್ ನಾವು ಶುರು ಮಾಡೋದ್ರಿಂದಾನೇ ನಮ್ಮ 7 ಜನ್ಮದ ಪಾಪಗಳು ವೈಪ್ ಔಟ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಈಗ ನಮ್ ತಂದೆ, ನಾನು ಕೃಷ್ಣ ಕಾನ್ಶಿಯಸ್ನೆಸ್ ಬರೋದಕ್ಕಿಂತ ಮುಂಚೆನೆ ಅವರು ತೀರ್ಕೊಂಡ್ರು. ನನ್ನ ಬಿಗ್ಗೆಸ್ಟ್ ಒಂದು ವರಿ ಏನಂದ್ರೆ, ಅವ್ರು ಇದ್ದಾಗ ಈ ಹರೇ ಕೃಷ್ಣ ಮಹಾಮಂತ್ರ ಅವ್ರಿಗೆ ಸಿಕ್ಕಿಲ್ವಲ್ಲ ಅಂತ. ಸೊ ನಾವು ಮಾಡೋ ಈ ಒಂದು ಡಿವೋಷನಲ್ ಸರ್ವಿಸ್ ಇಂದ ಅಂತ 4 ಫಾದರ್ಸ್ಗೂ ಕೂಡ ರಕ್ಷಣೆ ಇದೆ ಅಂತ ಈ ಸ್ಕಂದ ಪುರಾಣ ಹೇಳುತ್ತೆ. ನರಸಿಂಹ ಪುರಾಣ ಇದೇನ್ ಹೇಳುತ್ತೆ? ಒನ್ ಹೂ ಬಿಲ್ಡ್ಸ್ ಆರ್ ಹೆಲ್ಪ್ಸ್ ಟು ಬಿಲ್ಡ್ ಟೆಂಪಲ್
to the Lord will be freed from all sinful reactions and enter the Vaikunta planet ಅನ್ನತ್ತೆ. ಸೊ ನರಸಿಂಹ ಪುರಾಣ, ನಾಮನಿಷ್ಠ ಪ್ರಭು, ಸಚ್ಚಿದಾನಂದ ಪ್ರಭು ಇವರೆಲ್ಲ ಟೆಂಪಲ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ರು. ಅವರಿಗೆ ಯಾರೆಲ್ಲ ಹೆಲ್ಪ್ ಮಾಡ್ತಿದಾರೋ ಅವರು ಕೂಡ ವೈಕುಂಠ ಧಾಮ ಹೋಗ್ತಾರೆ ಅಂತ ನರಸಿಂಹ ಪುರಾಣ ಹೇಳುತ್ತೆ. ಪದ್ಮ ಪುರಾಣ, ಇದು the mortals who help to construct a temple of Lord Vishnu do not return to this world. ನಾವೆಲ್ಲ ಈ ಭೌತಿಕ ಲೋಕದಲ್ಲಿ ತುಂಬಾ ಕಷ್ಟ ಬೀಳ್ತಿದ್ದೀರಿ. there is not even one person, ರೋಡಲ್ಲಿ ಒಬ್ಬ ಭಿಕ್ಷುಕ ಇರ್ಬೋದು, ಇಲ್ಲ ಅಂದ್ರೆ ಈ ವರ್ಲ್ಡ್ ಅಲ್ಲಿರೋ ರಿಚೆಸ್ಟ್ ಪರ್ಸನ್ ಇರ್ಬೋದು, ಎಲ್ಲಾರು ಅವ್ರದೇ ಆದ ಒಂದು ತೊಂದರೆಗಳಲ್ಲಿ ಸಿಳ್ಕೊಂಡಿದ್ದಾರೆ ಅಲ್ವಾ. ಸೊ ಈ ಒಂದು ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಬರ್ತ್ ವಿ ಆರ್ ಟೇಕನ್. ಇದೇ ಒಂದು ಬರ್ತ್ ಅಂಡ್ ಡೆತ್ ಅಂಡ್ ಇದು ಬರ್ತಾ ಇದ್ರೆ ಒಂದು ವಿಶ್ವ ಸೈಕಲ್ ನಾವು ಸೇಳ್ಕೊಂಡಿದ್ದೀರಿ. ಇದರಿಂದ ಬ್ರೇಕ್ ಫ್ರೀ ಆಗೋದಕ್ಕೆ ಈ ಒಂದು ಮಾರ್ಗ ಅಂತ ನಮ್ಗೆ ಪುರಾಣಗಳಿಂದ ಹೇಳುತ್ತೆ. ವಾಮನ ಪುರಾಣ, ಇದು ಏನ್ ಹೇಳುತ್ತೆ, ಒನ್ ಹೂ ಈಸ್ ಹೆಲ್ಪಿಂಗ್ ಟು ಕನ್ಸ್ಟ್ರಕ್ಟ್ ದ ಟೆಂಪಲ್ ಟು ವಿಷ್ಣು ಪ್ರೊಟೆಕ್ಟ್ಸ್ 8 ಜನರೇಷನ್ ಆಫ್ ಫಾದರ್, ಫೋರ್ ಫಾದರ್ ಅಂಡ್ ಗ್ರ್ಯಾಂಡ್ ಫಾದರ್. ಸೊ ನಮ್ಮ 8 ತಲೆಮಾರುಗಳು ಎಲ್ಲಾರನು ಈ ಒಂದು ಹೆಲ್ಲಿಶ್ ಪ್ಲಾನೆಟ್ಸ್ ಇಂದ ರಕ್ಷಣೆ ಮಾಡುತ್ತೆ ಅಂತ ಈ ಒಂದು ನಮ್ಗೆ ಜ್ಞಾನ ಸಿಗ್ತಿದೆ. ಸೊ ಈಗ ನಮ್ಗೆ ಯಾಕೆ ಟೆಂಪಲ್ ಬೇಕು? ನಾವು ನಮ್ಮ ಭಗವದ್ಗೀತಾ ಭಾಗವತಮಲ್ಲಿ ನಮ್ಮ ಲೈಫಿನ ಪರ್ಪಸ್ ಏನಂತ ಕಲ್ತಿದ್ದೀರಿ. ಸೊ ಯಾರಾದ್ರೂ ಒಂದೆರಡು ಮಾತು ಹೇಳ್ಬೋದಾ? ನಮ್ಮ ಲೈಫಿನ ಪರ್ಪಸ್ ಏನು? ಮರಳಿ ಭಗವದ್ಧಾಮಕ್ಕೆ ಹೋಗುವುದು. ಕರೆಕ್ಟ್ ಮಾತಾಜಿ, ಭಗವದ್ಧಾಮಕ್ಕೆ ಹೋಗುವುದು. ಬಟ್ ಅದರ ಮಾರ್ಗ ಏನು? ಭಕ್ತಿ ಭಗವಂತನ ಭಕ್ತಿ ಸೇವೆ. ಎಸ್ ಮಾತಾಜಿ. ಸೊ ಈ ಶ್ರೀಮದ್ ಟೆಂಪಲ್ಗಳು ಭಾಗವತಂ, ನಮ್ಗೆಲ್ಲ ಸ್ಕೂಲ್ ಇದ್ದಂಗೆ ಆಧ್ಯಾತ್ಮಿಕ ದಾರಿಗೆ ತೋರ್ಸಕ್ಕೆ. ಕರೆಕ್ಟ್ ಮಾತಾಜಿ. ಸೊ ಶ್ರೀಮದ್ ಭಾಗವತಂ ಕ್ಯಾಂಟೋ 1 ಚಾಪ್ಟರ್ 2 ಶ್ಲೋಕ 6 ದೇರ್ ಇಸ್ ಎ ತುಂಬಾ ಒಳ್ಳೆ ಶ್ಲೋಕ ಇದೆ, ವಿಚ್ ಗಿವ್ಸ್ ಅವರ್ ಪರ್ಪಸ್ ಆಫ್ ದಿಸ್ ಲೈಫ್ ಅಂಡ್ ವಾಟ್ ವಿ ನೀಡ್ ಟು ಡೂ. ಆ ಒಂದು ಪರ್ಪಸ್ ನ ನಾವು ಹೆಂಗೆ ಎಂಗೇಜ್ ಮಾಡ್ಬೇಕು ಅಂತ ಒಂದು ಒಳ್ಳೆ ಶ್ಲೋಕ ಇದೆ ಶ್ರೀಮದ್ ಭಾಗವತಮಿಂದ, ವಿಚ್ ಸೇಸ್ ಸಾವೈ ಪುಂಸ ಪರೋ ಧರ್ಮೋ ಯಥೋ ಭಕ್ತಿ ಅದೋಕ್ಷಜೆ ಅಹಿತುಕಿ ಅಪ್ರತಿ ಯಥಾ ಯಯಾತ್ಮ ಸುಪ್ರಸಿದ್ಧತಿ ಅನ್ನೋದು. ಇದೇನು ನಮ್ಮ ಸುಪ್ರೀಂ ಆಕ್ಯುಪೇಷನ್, ನಮ್ಮ ಎಲ್ಲಾ ಹ್ಯುಮ್ಯಾನಿಟಿಯ ಸುಪ್ರೀಂ ಧರ್ಮ ಈಸ್ ಎಂಗೇಜಿಂಗ್ ಇನ್ ಡಿವೋಷನಲ್ ಸರ್ವಿಸ್. ಭಕ್ತಿಯುತ ಸೇವೆ. ಅಂಡ್ ಅದು ಹೆಂಗಿರ್ಬೇಕು, ಯಾವ ತರ ಮಾಡ್ಬೇಕು ನಾವು? ಅದು ಅನ್ಮೋಟಿವೇಟೆಡ್ ಅಂಡ್ ಅನ್ಇಂಟರಪ್ಟೆಡ್ ಅಂತಾರೆ. ಅನ್ಯ ಅಭಿಲಾಷಿತ ಶೂನ್ಯಂ. ಸೊ ನಮಗೆ ನಾವೊಂದು ಸೇವೆ ಮಾಡುವಾಗ ನಮ್ಮ ಡ್ಯೂಟಿ, ಇಟ್ ಈಸ್ ಆಸ್ ಪಾರ್ಟ್ ಆಫ್ ಅವರ್ ಡ್ಯೂಟಿ. ಆ ಒಂದು ಭಾವನೆಯಿಂದ ಬೇರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾವು ಸೇವೆ ಮಾಡಬೇಕು. ಮತ್ತೆ ಅನ್ಇಂಟರಪ್ಟೆಡ್ ಟಿಲ್ ದ ಟೈಮ್ ವಿ ಆರ್ ದೇರ್ ಇನ್ ದಿಸ್ ಮೆಟೀರಿಯಲ್ ವರ್ಲ್ಡ್, ಇನ್ ದಿಸ್ ಮೆಟೀರಿಯಲ್ ಬಾಡಿ. ನಮಗೆ ಕಂಟಿನ್ಯೂಸ್ ಈ ಸೇವೆ ಬೇಕು, ಸೇವೆ ಮಾಡ್ತಾ ಇರಬೇಕು. ಅಂಡ್ ಓನ್ಲಿ ದಟ್ ಯಯಾತ್ಮ ಸುಪ್ರಸಿದ್ಧತಿ, ನಮ್ಮ ಸೋಲ್, ನಮಗೆ ಮನಸ್ಸಿಗೆ ಎಟರ್ನಲ್ ಹ್ಯಾಪಿನೆಸ್ ಸಿಗೋದು ಈ ಒಂದು ಡಿವೋಷನಲ್ ಸರ್ವಿಸ್ ಅಲ್ಲಿ ಮಾತ್ರ ಅನ್ನುತ್ತೆ. ಸೊ ಆ ಒಂದು ಆಪರ್ಚುನಿಟಿ ಈ ಒಂದು ಟೆಂಪಲ್ ನಮಗೆ ಕೊಡ್ತಿದೆ. ಟಿಲ್ ದ ಟೈಮ್ ವಿ ಆರ್ ಹಿಯರ್, ನಾವು ಎಷ್ಟು ವರ್ಷ ನಾವು ಇಲ್ಲಿ ಇರ್ತಿರೋ, ಇನ್ನು ಸಾವಿರಾರು ವರ್ಷ ಈ ಟೆಂಪಲ್ ಇಂದ ಸಾವಿರಾರು ಲಕ್ಷಾಂತರ ಜನಕ್ಕೆ ಒಂದು ಒಳ್ಳೆ ಒಂದು ಸೇವೆ ಮಾಡೋ ಒಂದು ಆಪರ್ಚುನಿಟಿ ಸಿಗ್ತಿದೆ. ಸೊ ದಿಸ್ ಈಸ್ ದ ಟೈಮ್. ನಮಗೆ ಈ ಒಂದು ಸಿಚುವೇಶನ್ ಅಲ್ಲಿ ನಮಗೆ ಮಾಡೋ ಒಂದು ಒಳ್ಳೆ ಆಪರ್ಚುನಿಟಿ ಇದೆ. ಅಂಡ್ ದೆನ್ ಶ್ರೀಲ ಪ್ರಭುಪಾದ್, ವಿ ಆರ್ ಎಟರ್ನಲಿ ಗ್ರೇಟ್ಫುಲ್ ಟು ಶ್ರೀಲ ಪ್ರಭುಪಾದ್. ಅವರ ಒಂದು ಸ್ಯಾಕ್ರಿಫೈಸಸ್ ಇಲ್ಲ ಅಂದಿದ್ರೆ ನಾವು ಯಾರು ಈ ಒಂದು ಕೃಷ್ಣ ಕಾನ್ಶಿಯಸ್ನೆಸ್ ಮೂವ್ಮೆಂಟ್ ಗೆ ಬರ್ತಿರ್ಲಿಲ್ಲ. ನಾನಂತೂ ಅಟ್ಲೀಸ್ಟ್ ಇನ್ನೊಂದು 1000 ಜನ್ಮ ತಗೊಂತಿದ್ನೋ ಏನೋ ಗೊತ್ತಿಲ್ಲ. ಶ್ರೀಲ ಪ್ರಭುಪಾದ್ಗೆ ಆರಾಮಾಗಿ 70ನೇ ವಯಸ್ಸಲ್ಲಿ ವೃಂದಾವನಲ್ಲಿ ಚಾಂಟಿಂಗ್ ಮಾಡಿ ಭಗವದ್ಧಾಮಕ್ಕೆ ಹೋಗ್ಬೋದಿತ್ತು. ಬಟ್ ಜಸ್ಟ್ ಒಂದು ಗುರುವಿನ ಒಂದು ಇನ್ಸ್ಟ್ರಕ್ಷನ್, ನಮ್ಮಂತ ಎಲ್ಲಾ ಕಂಡೀಷನ್ ಸೋಲ್ಸ್ ನ ಡೆಲಿವರ್ ಮಾಡ್ಬೇಕಂತ ಅವರು ಅಮೆರಿಕಾಗೆ ಆ ಒಂದು ಅಡ್ವಾನ್ಸ್ಡ್ ಏಜ್ ಅಲ್ಲಿ ಹೋಗಿ 108 ಮಂದಿರಗಳನ್ನ ಕಟ್ಟಿ ನಮ್ನೆಲ್ಲಾರನು ಲಕ್ಷಾಂತರ ಜನನ ಇವಾಗ ಈ ಒಂದು ಜ್ಞಾನ ನಮಗೆ ಸಿಗ್ತಿದೆ. ಆ ಒಂದು ಆರ್ಗನೈಸೇಷನ್ ಈಸ್ ಇಸ್ಕಾನ್.
ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್. ಈಗ ನಮ್ಮೆಲ್ಲರಿಗೂ ಒಂದು ಒಳ್ಳೆ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಈ ಒಂದು ಇಸ್ಕಾನಿನ ಒಂದು ಲೈಫ್ ಟೈಮ್ ಮೆಂಬರ್ ಆಗುವಂತ ಒಂದು ಆಪರ್ಚುನಿಟಿ ನಮಗ್ ಸಿಕ್ಕಿದೆ. LPM ಅಂದ್ರೆ ಏನು? ಲೈಫ್ ಟೈಮ್ ಪ್ಯಾಟರ್ನ್ಸ್, ಹಿತೈಷಿಗಳು. ನಾವೆಲ್ಲರೂ ಲೈಫ್ ಲಾಂಗ್ ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ಶ್ರೀಲ ಪ್ರಭುಪಾದ. ಆ ಒಂದು ಇಸ್ಕಾನ್ ಮೂವ್ಮೆಂಟ್ ಗೆ ನಾವ್ ಏನ್ ಮಾಡ್ಬೋದು? ಇವಾಗ ಭಗವದ್ಗೀತೆಯಲ್ಲೂ ಹೇಳ್ತಾರೆ, ಕರೆಕ್ಟ್, ವಾಟ್ ಈಸ್ ಚಾರಿಟಿ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಚಾರಿಟಿ? Charity to be done as a matter of duty to the right person at the right time and right purpose. So ಈ ಒಂದು ಟೈಮ್, ದಿಸ್ ಈಸ್ ದ ಟೈಮ್ ವೆನ್ ವಿ ಆಲ್ ಹ್ಯಾವ್ ಟು ಜಾಯಿನ್ ಹ್ಯಾಂಡ್ಸ್. ಇನ್ನೊಂದು 3 ತಿಂಗಳು ಕೂಡ ಇಲ್ಲ ನಮ್ಗೆ. ಒಂದು 3 ತಿಂಗಳಲ್ಲಿ ಈ ಟೆಂಪಲ್ ಇನಾಗ್ರೇಷನ್ ಆಗ್ತಿದೆ. ಸಿಕ್ಕಾಪಟ್ಟೆ ಲಕ್ಷ್ಮಿಯ ಅವಶ್ಯಕತೆ ಇದೆ. ಸೊ ಆ ಒಂದು ಇದರಲ್ಲಿ ಈ ಒಂದು ಲೈಫ್ ಟೈಮ್ LPM, ಈ ಲೈಫ್ ಪಾರ್ಟ್ನರ್ಶಿಪ್ ಮೆಂಬರ್ಶಿಪ್ ನಾವು ತಗೊಳ್ಳೋದ್ರಿಂದ ಮಂದಿರಕ್ಕೂ ಹೆಲ್ಪ್ ಆಗುತ್ತೆ. ನಾವು ನಾಮನಿಷ್ಠ ಪ್ರಭು ಸಚ್ಚಿದಾನಂದ ಪ್ರಭು ಈ ಒಂದು ಎಫರ್ಟ್ ಅಲ್ಲಿ ನಾವು ಸಹಾಯ ಮಾಡ್ದಂಗೆ ಆಗುತ್ತೆ. ಅಂಡ್ ನಮಗೆ ಮಲ್ಟಿಪಲ್ ಬೆನಿಫಿಟ್ಸ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಲೈಫ್ ಲಾಂಗ್, ಲೈಫ್ ಟೈಮ್ ನಾವು ಈ ಒಂದು ಇಸ್ಕಾನ್ ಮೂವ್ಮೆಂಟಿನ ಒಂದು ಪ್ಯಾಟರ್ನ್ ಆಗಿ ನಾವು ಜಾಯ್ನ್ ಆಗಕ್ ಹೋಗ್ತಿದ್ದೀರಿ. ಅಂಡ್ ನಿಮ್ಗೆಲ್ಲರಿಗೂ ಈಗ ಆಲ್ರೆಡಿ ಗೊತ್ತಿರಂಗೆ ಈ LPM ಈಸ್ ಗೋಯಿಂಗ್ ಟು ಇನ್ಕ್ರೀಸ್. ಆಲ್ರೆಡಿ ಸಿಕ್ಕಾಪಟ್ಟೆ ಟೆಂಪಲ್ ಗಳಿಂದ ತುಂಬಾ ಡಿಮ್ಯಾಂಡ್ಸ್ ಇದೆ. ಇದು ಇವಾಗಿರೋ 35,555 ರೂಪಾಯಿಂದ 55,555 ರೂಪಾಯಿ ಮಾಡ್ಬೇಕಂತ ಒಂದು ಡಿಮ್ಯಾಂಡ್ ಇದೆ. ಎನಿ ಟೈಮ್ ಇದಾಗುತ್ತೆ. ಸೊ ನಾಮನಿಷ್ಠ ಪ್ರಭುವಿನ ಒಂದು ಇನ್ಸ್ಟ್ರಕ್ಷನ್ ಪ್ರಕಾರ, ಅವರ ಒಂದು ಮರ್ಸಿ ನೋಡಿ, ಈಗ ನಾವು ರಿಜಿಸ್ಟರ್ ಮಾಡಿದ್ರೆ, ಈಗ ಗೌರ್ ಪೂರ್ಣಿಮಾ ಬರ್ತಿದೆ, ಅದರ ಒಳಗೆ ನಾವು ರಿಜಿಸ್ಟರ್ ಮಾಡೋದ್ರಿಂದ ಜಸ್ಟ್ ಆಸ್ ಲಿಟಿಲ್ ಆಸ್ 3,000 ರೂಪಾಯಿ ತಿಂಗಳಿಗೆ ಕೊಟ್ಟು ನಾವು ರಿಜಿಸ್ಟ್ರೇಷನ್ ಮಾಡಿ ಒಂದು ಇನ್ಸ್ಟಾಲ್ಮೆಂಟ್ ತರ 1 ವರ್ಷದಲ್ಲಿ ನಾವು ಇದು ಕಂಪ್ಲೀಟ್ ಮಾಡಿದ್ರು ಕೂಡ ಆ ಸೇಮ್ ರೇಟ್ ನಮಗೆ ಸಿಗಕ್ ಹೋಗ್ತಿದೆ. ರೇಟ್ ಇನ್ಕ್ರೀಸ್ ಆದ್ರೂ ನಾವು 35,000ದಲ್ಲೇ ಸಿಗ್ತಿದೆ. ಅಂಡ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್, ನಮ್ಗೆಲ್ಲರಿಗೂ ಭಾಗವತಂ ಸೆಟ್ ಸಿಗಕ್ ಹೋಗ್ತಿದೆ. ಅದೇ 10,000 ರೂಪಾಯಿ ಆಗ್ಬಿಡುತ್ತೆ. ಆಲ್ಮೋಸ್ಟ್ 9-10,000 ರೂಪಾಯಿ ಅದೇ ಆಗ್ತಿದೆ. ಅಂಡ್ ಇನ್ನೊಂದು ಬೆನಿಫಿಟ್ ನಾಮನಿಷ್ಠ ಪ್ರಭು ಏನ್ ಹೇಳಿದ್ದಾರೆ ಅಂದ್ರೆ, ಈಗ ನಾವು ಇದೊಂದು 2 ತಿಂಗಳಿಂದ ಈ ಒಂದು ಕಲೆಕ್ಷನ್ ನಾವು ಮಾಡಿದ್ರಿ. ಅಂಡ್ ಕನ್ನಡ ಡಿಪಾರ್ಟ್ಮೆಂಟ್ ಇಂದ ಆಲ್ರೆಡಿ ಒಂದು ಒಳ್ಳೆ ಕಲೆಕ್ಷನ್ ಆಲ್ರೆಡಿ ನೀವೆಲ್ಲರೂ ಸೇರಿ ಮಾಡಿದೀರಾ. ಸೊ ನಾಮನಿಷ್ಠ ಪ್ರಭು ಹೇಳಿದ್ರು, ತುಂಬಾ ಡಿವೋಟೀಸ್ ಇದ್ರ ಬಗ್ಗೆ ಗೊತ್ತಿಲ್ಲದೆ ಆಲ್ರೆಡಿ 10,000, 5,000, 15,000 ಈ ತರ ಎಲ್ಲ ಮಾಡಿದ್ದಾರೆ. ಈಗ ಅವ್ರಿಗೆ ತಿರ್ಗಾ LPM ಮಾಡ್ಬೇಕಂದ್ರೆ ಇನ್ನೊಂದು 35,000 ಅವ್ರಿಗೆ ಬರ್ಡನ್ ಆಗ್ಬೋದು ಅಂತ ವಾಟ್ ಹಿ ಹ್ಯಾಸ್ ಗಿವನ್ ಅಸ್ ಎ ಗುಡ್ ಆಪರ್ಚುನಿಟಿ ಈಸ್, ಆ ಒಂದು 10-15,000 ರೂಪಾಯಿ ಏನ್ ಮಾಡಿದಾರೋ ಅದನ್ನ ಡಿಫರೆನ್ಸ್ ಅಮೌಂಟ್ ಮಾತ್ರ, ಫಾರ್ ಎಕ್ಸಾಂಪಲ್ 10,000 ರೂಪಾಯಿ ಯಾರಾದ್ರೂ ಒಬ್ರು ಡಿವೋಟಿ ಮಾಡಿದ್ರೆ ಇನ್ ಮಿಕ್ಕಿದ 25,000 ರೂಪಾಯಿ ಕೊಟ್ಟು ಈ ಮಾರ್ಚ್ 31ನೇ ತಾರೀಕು ಒಳಗಡೆ ಮಾಡಿದ್ರೆ ಈ ವರ್ಷದಲ್ಲೇ ಆ ಪ್ರೀವಿಯಸ್ ಜನವರಿಗಿಂತ ಮುಂಚೆ, ಆಮೇಲೆ ಜನವರಿ ಆದ್ಮೇಲೆ ಮಾಡಿರೋ ಎಲ್ಲಾ ಡೊನೇಷನ್ ಕೂಡ ಇನ್ಕ್ಲೂಡ್ ಆಗಿ ಅವರಿಗೆ ಲೈಫ್ ಮೆಂಬರ್ಶಿಪ್ ಸಿಗುತ್ತೆ. ಮತ್ತೆ ಎಲ್ಲಾ ತರ ಬೆನಿಫಿಟ್ಸ್ ಅವ್ರಿಗೆ ಸಿಗ್ತಿದೆ. ಸೊ ಇದು ಒಂದು ಒಳ್ಳೆ ಸುವರ್ಣ ಅವಕಾಶ. ಅಂಡ್ ಮೋರ್ ದೆನ್ ನಮಗೇನ್ ಸಿಗುತ್ತೋ ನಾವ್ ಏನ್ ಮಾಡ್ಬೋದು, ನಾವೇನ್ ರಿಟರ್ನ್ ಕೊಡ್ಬೋದು, ಅಂಡ್ ಯಾವಾಗ ಕೊಡ್ಬೋದು, ದಿಸ್ ಈಸ್ ದ ಟೈಮ್ ದೇ ನೀಡ್ ಇಟ್. ಅಂಡ್ ಈ ಒಂದು ಟೈಮಲ್ಲಿ ನಾವೆಲ್ಲರೂ ಕೈಗೂಡಿಸಿದ್ರೆ ಡೆಫಿನೆಟ್ಲಿ ಬಲರಾಮ್ ಜಯಂತಿಗಂತ ಮುಂಚೆನೆ ಟೆಂಪಲ್ ಕಂಪ್ಲೀಟ್ ಆಗಿ ನಾವೆಲ್ಲ ಸೇರ್ಕೊಂಡು ಅದನ್ನ ಒಂದು ಸೆಲಿಬ್ರೇಷನ್ ತರ ಅದನ್ನ ಆಚರಿಸಬಹುದು. ಸೊ ಬೈ ಟೆಲ್ಲಿಂಗ್ ದಿಸ್, ನನ್ನ ಒಂದು ಹಂಬಲ್ ರಿಕ್ವೆಸ್ಟ್, ಸಂಗೀತಮಯ್ಯ ಮಾತಾಜಿ, ರೀನಾ ಮಾತಾಜಿ, ನೇತ್ರ ಮೋಹನ್ ಮಾತಾಜಿ ಇವರೆಲ್ಲರೂ ತುಂಬಾ ಚೆನ್ನಾಗಿ ನಿಮ್ನ ಆಲ್ರೆಡಿ ಗೈಡೆನ್ಸ್ ಕೊಟ್ಟು ಚೆನ್ನಾಗಿ ಇದನ್ನ ಈ ಒಂದು ಇನಿಷಿಯೇಟಿವ್ ನ ಡ್ರೈವ್ ಮಾಡ್ತಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಕೊಟ್ಟು ಒಂದು ರಿಕ್ವೆಸ್ಟ್ ನಾನು ಮಾಡ್ತಿದ್ದೀನಿ, ನಿಮ್ಮ ಕೈಯಿಂದ ಆಗೋ ತರ ಏನಾದ್ರೂ ಇದ್ ಮಾಡಿದ್ರೆ ಇಟ್ ವಿಲ್ ಬಿ ಗ್ರೇಟ್ ಹೆಲ್ಪ್ ಫಾರ್ ಆಲ್ ಆಫ್ ಅಸ್. ಸೊ ನಿಮಗೆ ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಕೇಳಬಹುದು. ವಿ ಕ್ಯಾನ್ ಡಿಸ್ಕಸ್ ಅಂಡ್ ವಿ ಕ್ಯಾನ್ ಎಂಡ್ ದ ಮೀಟಿಂಗ್. ಅಂಡ್ ನನ್ನ ಕಡೆಯಿಂದ ಈ ಹೇಳೋದ್ರಲ್ಲಿ ಡೆಫಿನೆಟ್ಲಿ ನಾನು ಇನ್ನೂ ಕಲಿತಿದ್ದೀನಿ. ಸಚ್ಚಿದಾನಂದ ಪ್ರಭು ಇಲ್ಲಿ ಕುಂತಿದ್ದಾರೆ. ನನ್ನ ಕಡೆಯಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು. ಅಂಡ್ ಏನಾದ್ರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್. ಈ ಒಂದು LPM ಬಗ್ಗೆ ಇಲ್ಲ ಏನಾದ್ರು ಸೇವೆ ಬಗ್ಗೆ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ನೀವು ಕೇಳಬಹುದು. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ.
ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್, ಈಗ ನೇತ್ರ ಮೋಹನ್ ಮಾತಾಜಿ ಹತ್ರ ನಾನು ಮೊನ್ನೆ ಮಾತಾಡ್ತಿದ್ದೆ ಪ್ರಭುಜಿ. ಅವ್ರು ಆಲ್ರೆಡಿ ಲೈಫ್ ಮೆಂಬರ್ ಆಗಿದ್ದಾರೆ, ಬಟ್ ಅವರ ರಿಲೇಟಿವ್ಸ್, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲಾರ್ಗೂ ಹೇಳಿ 10-15 ಜನನ ಅವ್ರು ತಗೊಂಡ್ಬರ್ತಿದ್ದಾರೆ. ಸೊ ನಮ್ಗೆಲ್ಲಾರ್ಗು ಅದ್ ಮಾಡೋ ಶಕ್ತಿ ಇದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಬಟ್ ಅಟ್ ಲೀಸ್ಟ್ ನಮ್ಮ ಕಡೆಯಿಂದ 100 ಕಾಂಟ್ಯಾಕ್ಟ್ಸ್ ನಮ್ಮ ಮೊಬೈಲ್ ಅಲ್ಲಿ ಇದೆ. ಅವ್ರಿಗೆಲ್ಲ ನೀವು ಈ ಇನ್ಫಾರ್ಮೇಶನ್ ಕೊಟ್ಟು ಅವ್ರನ್ನ ನೀವು ತರಕಾದ್ರೂ ಕೂಡ ಒಂದು ದೊಡ್ಡ ಸೇವೆ ಆಗುತ್ತೆ. ಹರೇ ಕೃಷ್ಣ. ಸೊ ಏನಾದ್ರು ಡೌಟ್ ಇದ್ರೆ ನೀವು ಕೇಳ್ಬೋದು, ಅಂಡ್ ದೆನ್ ವಿ ಕ್ಯಾನ್ ಎಂಡ್ ದ ಮೀಟಿಂಗ್. ಸರಿ ಕೃಷ್ಣ, ಡೌಟ್ ಉಂಟಾ? ಓಕೆ, ಹಾಗಾದ್ರೆ ಮುಕ್ತಾಯ ಮಾಡೋ ಪ್ರಭುಜಿ. ಹರೇ ಕೃಷ್ಣ, ಥ್ಯಾಂಕ್ ಯು.